ಶ್ರೀರಾಮ ಭಜನಾ ಮಂದಿರದ ಅಂಚನೆ ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಅಂಚನೆ ಶ್ರೀರಾಮ ಮಹಿಳಾ ಮಂಡಲದ ವತಿಯದ್ದು ನಡಪನಂಚಿನ ಇನ್ನಿತ ಸನ್ಮಾನ ಕಾರ್ಯಕ್ರಮ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯನಂಚಿನ ನಮ್ಮ ಪರ ಆತ್ಮೀಯರಾಯನಂಚಿನ ಪದ್ಮಶ್ರೀ ಪ್ರಶಸ್ತಿನಿ ಪಡೆಯನಂಚಿನ ಹಾಜಬೇರೆ ನಮ್ಮ ಇನ್ನಿ ಶ್ರೀರಾಮ ಫ್ರೆಂಡ್ ಸರ್ಕಲ್ ಅಂಚನೆ ಶ್ರೀರಾಮ ಮಹಿಳಾ ಮಂಡಲದ ವತಿಯದ್ದು ನಮ್ಮ ಸನ್ಮಾನ ಮನ್ಪೇರಲ್ಲ ಬಹುಶಃ ಎಂಕ್ಲೆ ಕೊಂಚಿ ಭಾರಿ ಖುಷಿ ಸಂತೋಷ ಆಪುಂಡು ದಯ ಬಂದಾಂಡ ಎಂಕ್ಲ ಅಕ್ಷರ ಸಂತರ ಏನಂಚಿನ ಆಜಾಬೇರ್ ಆಜಿನ ಕ್ಲಾಸ್ ಕಲ್ತಂಡಲ್ಲ ಒಂಜಿ ಕಿತ್ತಾಳೆ ಅನ್ನುದ ನೇಟ್ ಶಾಲೆನ ಒಂಜಿ ಅಭಿವೃದ್ಧಿ ಮಂತದ್ದು ಶಾಲೆಗೆ ಒಂಜಿ ಏತೆ ಜೋಕ್ಲೆಗೆ ಒಂಜಿ ಬರವು ಕುರ್ಪುನಂಚಿನ ಒಂಜಿ ಕಾರ್ಯಕಲ್ಪನೆ ಮಂತನ ಎಂಕ್ಲ ಆಜಾಬೇರೆ ನೀನು ಎಂಕ್ಲು ಶ್ರೀರಾಮ ಫ್ರೆಂಡ್ ಸರ್ಕಲ್ ಅವೇಲಕ ಶ್ರೀರಾಮ ಭಜನಾ ಮಂದಿರದ ಪರವಾದ ಎಂಕ್ಲರೇನು ಆತ್ಮೀಯವಾದ ಸನ್ಮಾನ ಮನ್ಪೆರಲ್ಲ ಅವೇ ರೀತಿ ಪ್ರಧಾನಮಂತ್ರಿನ ಕೈರ್ದು ಒಂಜಿ ಪ್ರಶಸ್ತಿನ ಪಡೆಯನಂಚಿನ ಒಂಜಿ ಏಕೈಕ ವ್ಯಕ್ತಿ ಬಂದ ಎಂಕ್ಲ ಹಾಜಬೇರು ಅಂಚ ಅದು ಪುನಃ ಎಂಕ್ಲು ಶ್ರೀರಾಮ ದೇವರನ ಆಶೀರ್ವಾದ ಅರೆಗೆ ಸದಾ ಉಪ್ಪಾಡು ನನ್ನ ಮಿತ್ತಗಳ ಅರೆಗೆ ಎಡ್ಡೆ ಪ್ರಶಸ್ತಿಲು ಬರಡು ಅವೇಲಕ ಕಲ್ಪನಂಚಿನ ಶಾಲೆಡು ವಿದ್ಯಾಭ್ಯಾಸ ಕಲ್ಪನಂಚಿನ ಜೋಕ್ಲೆಗಳ ಎಡ್ಡೆ ವಿದ್ಯೆ ಬುದ್ಧಿ ಬರಡು ಅಂಚ ಅರ್ನ ಮನಸ್ಸು ನನ್ನ ಎಂಚಿನ ಪೂರ ಉಂಡ ಐನ್ ಪೂರ ಎಂಕ್ಲೆ ಶ್ರೀರಾಮ ದೇವರ್ಲ ಅಂಚನೆ ಮುಖ್ಯ ಪ್ರಾಣ ದೇವರ್ಲ ಅರೆಗೆ ಒದಗಾದ ಕೊರಡು ಅವೇ ರೀತಿ ಇನ್ನಿ ಬೈದಿನಂಚಿನ ಮಾತೆರೆಗಳೇನಿ ಸನ್ಮಾನ ಮನ್ಪೇರ ಎಂಕಲ ಶ್ರೀರಾಮ ಫ್ರೆಂಡ್ ಸರ್ಕಲ್ದಾಗ ಮೈದಾಂಡ ಎಂಕಲ್ ಮನ್ಪೇರೆ ಅಂತ ಕಾರಣಾಂತರದ್ದು ಇನ್ನು ಒಂಜಿ ಬರ್ಸವತ್ರೆದವರು ಒಂಚೂರು ಎಂಗೆ ಶ್ರೀರಾಮ ಭಜನಾ ಮಂದಿರೋಡು ಎಂಗೆ ಸನ್ಮಾನ ಮಂತ ಒಂದು ದಾಯಬಂಡ ಶ್ರೀರಾಮ ದೇವರೆಗಳ ಇನ್ನು ಆಜ ಬೇರೆಗಳ ಬಾರಿ ಕೈತಲ್ಲ ಅದು ಪೋಡು ದಯಬಂಡ ಇನ್ನಿ ಈ ಜಾಗೆಡ್ ಎಂಕಲಿ ಸನ್ಮಾನ ಮನ್ಪೋಡು ಅಂಜಿ ಶ್ರೀರಾಮನ ಒಂಜಿ ಕಲೆಯಲ್ಲ ಅಂಚೆ ಹನುಮಂತನಲ್ಲ ಒಂಜಿ ಐಕ್ ಬಾಮಲ್ಲ ಒಂಜಿ ಪ್ರಭಾವಲಾದ ಪರವೊಂದಿಲ್ಲ ಅಂಚೆ ಅದು ಪುನಃ ಎಂಕಲ ಮಾತೆರ್ನ ಪರವಾದಲ್ಲ ಎಂಗಲ ಹಾಜ ಬೇರೆನೆ ಎಂಗಲ ಶ್ರೀರಾಮ ಭಜನಾ ಮಂದಿರದ ಅಂಚನೆ ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಅಂಚನೆ ಶ್ರೀರಾಮನ ಮಾತೆಲ್ಲ ಸೇರಿದಾರೇನು ಸನ್ಮಾನ ಮನ್ಪೋಡು ಬಂತ ಎಂಗ್ಲಿಕ್ಕೆ ಏನಿಲ್ಲ. ಸನ್ಮಾನ ಪತ್ರ ಅಕ್ಷರ ಸಂತ ಶ್ರೀ ಹರೇಕಳ ಹಾಜಬ್ಬ. ಮಂಗಳೂರು ತಾಲೂಕಿನ ಹರೇಕಳದ ಮಂಜನಾಡಿ ಎಂಬ ಹಳ್ಳಿಯಲ್ಲಿ ಶ್ರೀ ಕುಟ್ಟಿಮಾಕ ಮತ್ತು ಶ್ರೀಮತಿ ವಿ ಫಾತಿಮಾ ಎಂಬ ಬಡ ದಂಪತಿಗಳ 6 ಮಕ್ಕಳ ಪೈಕಿ ಮೊದಲನೆಯವರಾಗಿ ಜನ್ಮ ತಳೆದ ತಾವು ಬಡತನವನ್ನು ಮೆಟ್ಟಿ ಹಸಿವನ್ನು ಉಂಡು ಬೆಳೆದಿರಿ. ತಮ್ಮ ಹಳ್ಳಿಯ ಮುಖ್ಯ ಕಸುಬಾದ ಬೀಡಿ ಕಟ್ಟುವ ಕಾಯಕವನ್ನು 6ನೇ ವಯಸ್ಸಿನಿಂದಲೇ ಆರಂಭಿಸಿದ ತಾವು ಬಳಿಕ ಕಿತ್ತಳೆ ಹಣ್ಣಿನ ವ್ಯಾಪಾರವನ್ನು ಪ್ರಾರಂಭಿಸಿದ್ದೀರಿ. ಕಿತ್ತು ತಿನ್ನುವ ಬಡತನದಿಂದ ಶಾಲೆ ಮೆಟ್ಟಿಲು ಹತ್ತಲು ತಮಗೆ ಸಾಧ್ಯವಾಗಲಿಲ್ಲ. ಈ ಸಂದರ್ಭದಲ್ಲಿ ತಮಗಾದ ಮುಜುಗರವನ್ನೇ ಸವಾಲಾಗಿ ಸ್ವೀಕರಿಸಿದ ತಾವು ತಮಗಾದ ಅನುಭವ ತಮ್ಮ ಹಳ್ಳಿಯ ಮುಂದಿನ ಪೀಳಿಗೆಗೆ ಆಗಕೂಡದು ಎಂದು ನಿರ್ಧರಿಸಿ ಅದಕ್ಕಾಗಿ ಅಹರ್ನಿಶಿ ದುಡಿಯಲು ಪಣತೊಟ್ಟಿರಿ. ಇಂದಿನ ದಿನಗಳಲ್ಲಿ ಅದೆಷ್ಟೋ ಜನ ಶಿಕ್ಷಣವನ್ನೇ ವ್ಯಾಪಾರವನ್ನಾಗಿಸಿಕೊಂಡು ಜೀವನ ಸಾಗಿಸುವ ಈ ಕಾಲಘಟ್ಟದಲ್ಲಿ ಬಡ ವ್ಯಕ್ತಿ ಒಬ್ಬರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಬಡ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕಾಗಿ ಹೊರಡುತ್ತಾರೆ ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾದ ತಾವು ತಮ್ಮ ಮನೆಯಲ್ಲಿ ಬಡತನ ಇದ್ದರೂ ತಾವು ಕಿತ್ತಳೆ ಹಣ್ಣು ಮಾರಿ ಬಂದ ಹಣದಲ್ಲಿ ಹಾಗೂ ದಾನಿಗಳಿಂದ ಬಂದ ನೆರವಿನ ಹಣದಲ್ಲಿ ಹುಟ್ಟೂರಿನಲ್ಲಿ ಶಾಲೆಯನ್ನು ನಿರ್ಮಿಸಿ ಜನಪ್ರತಿನಿಧಿಗಳು ಮಾಡಿದ ಕೆಲಸವನ್ನು ಮಾಡಿ ತೋರಿಸಿರುವಿರಿ. ಪ್ರಾಥಮಿಕ ಶಾಲೆಗೆ ತೃಪ್ತರಾಗದ ತಾವು ತಮ್ಮ ಹಳ್ಳಿಯಲ್ಲಿ ಪ್ರೌಢಶಾಲೆಯನ್ನು ಆರಂಭಿಸಿ ಅಕ್ಷರ ಸಂತ ಎನಿಸಿಕೊಂಡಿರಿ. ಸ್ವಂತಕ್ಕೆ ಒಂದು ಸೂರು ಮಾಡಿಕೊಳ್ಳದ ತಾವು ತಮ್ಮ ಹಳ್ಳಿಯ ಮಕ್ಕಳ ಭವಿಷ್ಯವನ್ನು ಭದ್ರಪಡಿಸುವತ್ತ ಆಲೋಚಿಸಿರುವಿರಿ. ಇಷ್ಟೆಲ್ಲ ತಮ್ಮ ಸಾಧನೆ ಇದ್ದರೂ ಅದನ್ನೆಲ್ಲವನ್ನು ಪ್ರಚಾರಗಿಟ್ಟಿಸಿಕೊಳ್ಳದೆ ಎಲೆಮರೆಯ ಕಾಯಿಯಂತೆ ತಮ್ಮ ಸೇವೆಯನ್ನು ಮುಂದುವರಿಸಿದಿರಿ. ತಾವು ತಮ್ಮ ಸಾಧನೆಯನ್ನು ಗಮನಿಸಿ ಹೊಸದಿಗಂತ ಪತ್ರಿಕೆಯು 2014 ಸೆಪ್ಟೆಂಬರ್ 16ರಂದು ಕಿತ್ತಳೆ ಬುಟ್ಟಿಯಲ್ಲಿ ಅರಳಿದ ಕನಸುಗಳು ಎಂಬ ಲೇಖನವನ್ನು ಪ್ರಕಟಿಸಿ ತಮ್ಮ ಯಶೋಗಾಥೆಯನ್ನು ದೇಶದಾದ್ಯಂತ ಜನಪ್ರಿಯವಾಗುವಂತೆ ಮಾಡಿತು. ಕನ್ನಡ ಪ್ರಭಾ ಪತ್ರಿಕೆಯು 2004ರ ವರ್ಷದ ವ್ಯಕ್ತಿಯನ್ನಾಗಿ ತಮ್ಮನ್ನು ಆಯ್ಕೆ ಮಾಡಿ ತಮ್ಮ ವ್ಯಕ್ತಿತ್ವಕ್ಕೆ ಮೆರುಗನ್ನು ತಂದುಕೊಟ್ಟಿತು. ತಮ್ಮ ನಿಸ್ವಾರ್ಥ ಸೇವೆ ಸಾಧನೆಗಳನ್ನು ಕಂಡ CNN, IBN ಮತ್ತು ರಿಲಯನ್ಸ್ ಸಂಸ್ಥೆಗಳು ತಮ್ಮನ್ನು ರಿಯಲ್ ಹೀರೋ ಪ್ರಶಸ್ತಿ ನೀಡಿ 5 ಲಕ್ಷ ನಗದು ಬಹುಮಾನವನ್ನು ನೀಡಿ ಗೌರವಿಸಿತು. ಬಹುಮಾನದ ಹಣವನ್ನು ಸಂಪೂರ್ಣವಾಗಿ ಶಾಲೆಗೆ ವಿನಿಯೋಗಿಸಿತು. ತಮ್ಮ ನಿಸ್ವಾರ್ಥ ಸೇವೆಗೆ ಇನ್ನೊಂದು ಉದಾಹರಣೆ. ಅಲ್ಲದೆ ಕರ್ನಾಟಕ ಸರ್ಕಾರವು 2013ರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ತಮ್ಮನ್ನು ಗೌರವಿಸಿದೆ. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ, ಉಳ್ಳಾಲ ದರ್ಗಾ ಸಮಿತಿ ಅಲ್ಲದೆ ಹಲವಾರು ಸರ್ಕಾರಿ ಮತ್ತು ಸಾಮಾಜಿಕ ಸಂಘ ಸಂಸ್ಥೆಗಳು ತಮ್ಮವನ್ನು ಗೌರವಿಸಿರುವುದು ತಮ್ಮ ವ್ಯಕ್ತಿತ್ವದ ಹಿರಿಮೆಯನ್ನು ಸಾರುತ್ತದೆ. ಮಂಗಳೂರು ವಿಶ್ವವಿದ್ಯಾನಿಲಯವು ತನ್ನ ಪಠ್ಯದಲ್ಲಿ ತಮ್ಮ ಸಾಧನೆಯನ್ನು ಸೇರಿಸಿರುವುದು ತಮ್ಮ ಸಾಧನೆ ಮತ್ತೊಂದು ಗರಿಯಾಗಿದೆ. ತಾವು ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗುರುತಿಸಲ್ಪಟ್ಟವರು. 2012ರಲ್ಲಿ BBC ಸಂಸ್ಥೆಯು ಆನ್ ಲೆಟರ್ ಟು ಫ್ರೂಟ್ ಸೆಲ್ಲರ್ಸ್ ಎಂಬ ಇಂಡಿಯನ್ ಎಜುಕೇಷನ್ ಡ್ರೀಮ್ ಎಂಬ ಲೇಖನವನ್ನು ಪ್ರಕಟಿಸಿ ತಮ್ಮನ್ನು ಕೊಂಡಾಡಿತು. ಅಲ್ಲದೆ ಭಾರತ ಸರ್ಕಾರವು ತಮಗೆ ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕಾರ ನೀಡಿ ತಮ್ಮ ಸಾಧನೆಗೆ ಮತ್ತೊಂದು ಗರಿಮೆಯನ್ನು ನೀಡಿ ತಮ್ಮ ಸಾಧನೆಯ ಪ್ರಪಂಚದಂತೆ ಹರಡಲು ಸಾಧ್ಯವಾಯಿತು. ಪರೋಪಕಾರಾರ್ಥಂ ಇದಂ ಶರೀರಂ ಎಂಬ
ನುಡಿಗೆ ಅನ್ವರ್ಥವಾಗುವಂತೆ ಜೀವನ ನಡೆಸುತ್ತಿರುವ ತಮ್ಮನ್ನು ನಮ್ಮ ಸಂಘದ 54ನೇ ವರ್ಷದ ವಾರ್ಷಿಕೋತ್ಸವದ ಈ ಸುದ ಸಂದರ್ಭದಲ್ಲಿ ಸನ್ಮಾನಿಸುವ ಭಾಗ್ಯ ನಮಗೆ ದೊರಕಿದ್ದು ಬಹಳ ಹೆಮ್ಮೆ ಹಾಗೂ ಅಭಿಮಾನದ ವಿಷಯವಾಗಿದೆ. ದೇವರು ತಮಗೆ, ತಮ್ಮ ಪತ್ನಿ ಹಾಗೂ ತಮ್ಮ 3 ಮಕ್ಕಳಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸುಖ, ಸಂಪತ್ತು, ಶಾಂತಿ, ನೆಮ್ಮದಿ ನೀಡಲೆಂದು ಪ್ರಾರ್ಥಿಸುತ್ತೇವೆ. ನೀವು ಒಬ್ಬ ಮಾದರಿ ಸಮಾಜ ಸೇವಕರಾಗಿ ಮುಂದುವರಿಯುವ ಸದಾವಕಾಶ ಇನ್ನೂ ಇರಲಿ. ತಮ್ಮ ಸೇವೆ ಸಮಾಜಕ್ಕೆ ದಾರಿದೀಪವಾಗಲಿ ಎಂಬ ನಮ್ಮ ಸಂಘದ ಸರ್ವ ಸದಸ್ಯರು ಮತ್ತು ಅಭಿಮಾನಿಗಳೆಲ್ಲರೂ ಹಾರೈಸುತ್ತಾ ಅಭಿಮಾನಪೂರ್ವಕವಾಗಿ ಈ ಗೌರವ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಶ್ರೀರಾಮ ಫ್ರೆಂಡ್ ಸರ್ಕಲ್, ರಿಜಿಸ್ಟರ್ಡ್, ಕೊಲ್ಯ. ಶ್ರೀರಾಮ ಮಂದಿರ ಭಜನ ಮಂದಿರ ಕೊಲ್ಯ ಇನ್ನಿತ್ತ ಈ ಸಂದರ್ಭಡು ನಾನು ಈ ಬಡವನ ಅರೆಕ್ಕಲ ಆಜಬ್ಬನ ಲೆಪ್ಪಡಾದ ಈ ಶ್ರೀರಾಮ ಭಜನ ಮಂದಿರ ಆಡಳಿತ ಕಮಿಟಿ ಸಮಿತಿ ಅಧ್ಯಕ್ಷರು ಪೂಜ್ಯ ಸ್ವಾಮಿ ಉಳ್ಳೇರು ಜೊತೆ ಹಲವಾರು ಗಣ್ಯಾತಿ ಅಧಿಕಾರಿ ಉಳ್ಳೇರು ಅಂದ ಇನ್ನಿತ್ತ ದಿನೊಟ್ಟ ಒಂಜಿ ಎನನ್ ಅರೆಕ್ಕಲ ಆಜಬ್ಬನ ಲೆತ್ತದು ಈ ಸಂದರ್ಭದಲ್ಲಿ ಇಂಕ ಈ ಸನ್ಮಾನ ಮಾಡ್ತಾನ ಶ್ರೀರಾಮ ಭಜನ ಮಂದಿರ ಆಡಳಿತ ಅಧ್ಯಕ್ಷರಿಗೆ ಸದಸ್ಯರಿಗೆ ಪೂಜ್ಯ ಸ್ವಾಮಿಗೆ ನಾನು ಧನ್ಯವಾದ ಪಣಂದುಲ್ಲ ಎಂಕ ನನ್ನ ಬಡವಲೆತ್ತು ಇಂಚಿನ ಅವಕಾಶ ಇನ್ನಿತ ದಿನ ಕೊರನೇಕ್ ನಿಕ್ಕಲೆ ಮಾತಾಡಲಾಗ ಪ್ರೀತಿ ವಿಶ್ವಾಸ ದೀದಿ ನಾನು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಿಕ್ಕೆ ನಿಕ್ಕಲಿ ಮಾತಾಡಲ್ಲ ನಾನು ದೇವ್ರ ನಟ್ಟಂದುಲ್ಲ ಏನನ್ನು ಈ ಬಡತನನೇ ನಿಕ್ಕಲೊಂಜಿ ತೋಜಾದ ಕೊತ್ತ ಎಷ್ಟೋ ಜನ ಇಲ್ಲಾರು ಇಟ್ಲ ಈ ಕೊಲ್ಯ ಶ್ರೀರಾಮ ಮಂದಿರ ಇನ್ನು ಇತ್ತ ಪರಿಸ್ಥಿತಿ ಇತ್ತು ಎಂಕ ಬಣ್ಣ ಭಾರಿ ಸಂತೋಷ ಆದ್ಕೊಂಡು ಯಾನಂಜಿ ಬಡತನಡು ಪುಟ್ಟದುನೆ ಎಂಕ ಈ ನಿತ್ತ ದಿನತ ಈ ಸುಂದರವಾದ ವೇದಿಕೆಡು ಶ್ರೀರಾಮ ಭಜನಾ ಮಂದಿರ ಆಡಳಿತ ಕಮಿಟಿ ಮುಕ್ತಸರ ಯಾನಕ್ಲಿಗೆ ದೇವರ ಸುಖ ಸಂಪತ್ತು ನೆಮ್ಮದಿ ಕೊರಡ ಪಣ್ಣದಿಲ್ಲ ಎನ್ನ ಜೀವಮಾನ ಇಂದುಲ ಒಂಜಿ ಕೊಡುಗೆ 27 ವರ್ಷದ ಕೊಡುಗೆ ಇಂದುಲ ಒಂಜಿ ಕೊಡುಗೆ ನಿಕ್ಕಲಿ ಯಾನ ದೇವರ ಎದುರು ಸತ್ಯ ಪಣಪಣೆ ನನ್ನ ಬಡತನ ಮತ್ತು ಮೀರಿಗೆ ನಿಂಕ ಸಹಾಯ ಹೊರ್ತನೆ ಏತೋ ಜನ ಉಳ್ಳೇರು ಅಷ್ಟು ಶ್ರೀರಾಮ ಭಜನಾ ಮಂದಿರ ಇನ್ನಿತ್ತ ದಿನ ಅಂಡ ಎನ್ನ ಒಂಜಿ ಪಯಣ ಉಳ್ಳ ದೇವ್ರ ನಟ ಅಂತ ನಿಖಿಲ್ನ ಸಹಕಾರ ಸಹಾಯ ದೇವರು ನಿಖಲಿ ಪೂರೈಲ್ಲ ಆಯುಷ್ಕೋರಾಡು ಸುಖ ಸಂಪತ್ತು ನೆಮ್ಮದಿ ಜೀವ ಆಡ್ಕೊಂಡು ಯಾನ ನಿಖಿಲ್ ನಟ್ಟಂದಲ್ಲ ಈ ಶ್ರೀರಾಮ ಭಜನಾ ಮಂದಿರ ಸಭಾಗಾಡು. ನಮಸ್ಕಾರ. गजाननं भूतगणादिसेवितं कपिस्तजम्बोफल सारभक्षितम् उमाश्रुतं शोकविनाशकारणं नमामि विघ्न
ಮಂದಹಾಸವದ ನನೇ ಭಕ್ತಿಯ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಇವರು ಮಾಡಬೇಕಾಗಿ ಕೇಳಿ ಕೊಲ್ಯ ಇರೋ 54ನೇ ವಾರ್ಷಿಕೋತ್ಸವ ಅಂಚನೆ ಈ ವೇದಿಕೆಗೆ ಬೈದ್ನ ಎಂಗ್ಲ ಮಲ್ಲ ಬಿನ್ನೆರಾಯ್ನ ಸದಾಶಿವ ಉಳ್ಳಾರ್ ಮೇರು ಎಂಗ್ಲ ಶ್ರೀರಾಮ್ ಗಂಜ್ ಸರ್ಕಲ್ದ ಪ್ರತಿ ಒಂಜಿ ಕಾರ್ಯಕ್ರಮಗಳ ಎಂಗ್ಲ ಕಬಡ್ಡಿ ಅವಾರ್ಡ್ ಕ್ರಿಕೆಟ್ ಅವಾರ್ಡ್ ಅಂಚನೆ ಎಂಗ್ಲ ವಾರ್ಷಿಕೋತ್ಸವ ಅವಾರ್ಡ್ ಪ್ರತಿ ಒಂಜೇಕ್ಲ ಎಂಗ್ಲೆಗ್ ಬಾರಿ ಮಲ್ಲ ಮಟ್ಟದ ಸಹಕಾರ ಕೊಡ್ತೇರು. ಅರೆಲ್ಲ ಈ ಶ್ರೀರಾಮ್ ಗಂಜ್ ಸರ್ಕಲ್ದ ವಾರ್ಷಿಕೋತ್ಸವಕ್ಕೆ 54ನೇ ವಾರ್ಷಿಕೋತ್ಸವಕ್ಕೆ ಸ್ವಾಗತ ಮಂತಂದಿಲ್ಲ. ಅವರಿಗೆ ಶ್ರೀ ಧನು ಇವರು ಮೆಮೊಂಟೋ ನೀಡಿ ಸಹಕರಿಸಬೇಕು, ಸ್ವಾಗತ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅಂಚೆನೆ ಕುಡಂಜಿ ಬಿನ್ನರಾಯದ ಬತ್ತಿನ ಸುರೇಶ್ ಪಟ್ನಾಗರ್ ಮೇರೆ ಎಂಗ್ಲ ಸದಸ್ಯರು ಶ್ರೀರಾಮ್ ಗಂಜ್ ಸರ್ಕಲ್ದ ಪ್ರತಿ ಒಂಜಿ ಕಾರ್ಯಕ್ರಮಗಳ ಎಂಗ್ಲ ಜವನೀರ್ನೊಟ್ಟಿಗೆ ಎಪ್ಪಲ ಬೆರಿಸಾಯ ಉಪ್ಪುನಾರು ಅಂಚೆ ಈ ಸಲ ಎಂಗ್ಲಿಗೆ ಬಾರಿ ಮಲ್ಲ ಒಂಜಿ ಶಾಸಕ ಯುಟಿಕಾದೇರ್ನ ಒಂಜಿ ಅನುದಾನಡ್ 75,000 ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಒಂಜಿ ವೇದಿಕೆಗೆ ಒಂಜಿ ಕಾಂಕ್ರೀಟೀಕರಣದ ವ್ಯವಸ್ಥೆ ಎಲ್ಲ ಮಂತ್ ಕೊಡ್ತೀರು. ಅಂಚೆನೆಟ ಹತ್ರ ಈ ಸಲ ಇನಿ ಆ ಒಂಜಿ ಉದ್ಘಾಟನೆದಲ್ಲ ಎಲ್ಲಿ ಒಂಜಿ ಕಾರ್ಯಕ್ರಮ ಎಲ್ಲ ಇತ್ತಿನ ಅಂಚೆನೆಟ ಹತ್ರ ಅವಲ ಎಂಗ್ಲಿಗೆ ಒಂಜಿ ಎಲ್ಲಿ ಸಮಸ್ಯೆ ಅಂಡು ಅಂಚೆನೆ ಅರೆಗಳ ಈ 54ನೇ ಎಂಗ್ಲ ಶ್ರೀರಾಮ್ ಗಂಜ್ ಸರ್ಕಲ್ದ ವಾರ್ಷಿಕೋತ್ಸವಕ್ಕೆ ಸ್ವಾಗತ ಕೋರೊಂದಿಲ್ಲ. ಇವರಿಗೆ ಶ್ರೀ ವಿಶ್ವಂತ ಕುಲಾಲ್ ಇವರು ಶಾಲು ಹೋಗಿ ಪ್ರೋಗ್ರಾಮ್ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂಚೆನೆ ದಿನೇಶ್ ರೈ ಉಳ್ಳಾಲ ಗೊತ್ತು ಉಪಾಧ್ಯಕ್ಷರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮೇರ್ಲ ಎಂಗಲ್ನ ಪ್ರತಿಯೊಂಜಿ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ ಕಬಡ್ಡಿ ಪಂಡ ನೇಟಿರ್ದು ಬಾರಿ ಫೇಮಸ್ ಆಯ್ನ ಕಬಡ್ಡಿ ಐಕ್ಲ ಪ್ರತಿಯೊಂದು ಎಂಗ್ಲ ಪ್ರೋ ಕಬಡ್ಡಿ ಅವಾರ್ಡ್ 5ನೇ ವರ್ಷದ ಅಂಚೆನೆ ಕ್ರಿಕೆಟ್ ಟೂರ್ನಮೆಂಟ್ ಅವಾರ್ಡ್ ಐಕ್ಲ ಬಾರಿ ಮಲ್ಲ ಯಾಪಲ್ ಎಂಗ್ಲ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಅರ್ನಾಡೆ ಒಂಜಿ ಪೋಂಡ ಯಾವು ಯಾನು ನಿಕ್ಲ ಪ್ರೋಗ್ರಾಮ್ಗೂ ಖಂಡಿತವಾದ್ಲ ನಾನು ಬರ್ಪೆ ಬಂದೊಂದು ಈ ಸಲ ಎಂಗ್ಲು ಅರೇನು ಮೀಟಾಯಿನ ಎಂಗ್ಲು ಕೋಡ ಅಂಚೆನೆಟ ಹತ್ರ ಆರ್ಲ ಎಂಗ್ಲಿಗೆ ಇನಿ ಬಿನ್ನೆರಾದು ಬೈದೇರು ಅರೆಗ್ಲ ಈ 54ನೇ ವಾರ್ಷಿಕೋತ್ಸವಕ್ಕೆ ನಾನು ಸ್ವಾಗತ ಬಯಸೋಣ. ಇವರಿಗೆ ಶ್ರೀ ಸೌರಭ್ ಇವರು ಹಾಲು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕುಡಂಜಿ ಬಿನ್ನೆರನ ಅರವಿಂದ್ ಒಳ್ಳ TVS ಮ್ಯಾನೇಜರ್ ಬೆಂಗಳೂರು ದಯಪಂಡ 6 ಎಣ್ಣ ಮಲ್ಲ ಶಾಲೆದನ್ನೇ ಒಂಜಿ ಮಲ್ಲ ಕುಚುಕು ಬಂಡ ಎಂಗ್ಲು ದೋಸಿನಕ್ಕಲು ಬ್ಯಾಂಗ್ಳೂರದು ಎನ್ನ ಎಂಗ್ಲ ಒಂಜಿ ಪ್ರೋಗ್ರಾಮ್ ಬೋರ್ಡ್ ಅದಾರಿನಿ ಈ ಒಂಜಿ ವೇದಿಕೆಗೆ ಎಂಗ್ಲ ಒಂಜಿ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ 54ನೇ ವರ್ಷಕ್ಕೆ ಬೈದೇರು ಅಂಚ ಅರೆಗ್ಲ ಈ ಸಲ ಈ 54ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಎಂಗ್ಲು ಸ್ವಾಗತ ಬಯಸೋದು. ಇವರಿಗೆ ಚೇತನ್ ಇವರು ಶಾಲು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿ ಕಾರ್ಯಕ್ರಮದ ಅತಿಥಿಯಾಗಿರುವಂತಹ ಅನಿಲ್ ಕಾಸಿಬೇಟು ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರಲ್ಲಿ ನಮ್ಮ ಸಂಘದ ಸದಸ್ಯರು ಅವರನ್ನು ವೇದಿಕೆ ಕರ್ಕೊಂಡು ಬರಬೇಕು. ಸಂಘದ ಕೊಡಂಜಿ ಮಲ್ಲ ಬಿನ್ನೆರಾದ ಬೈದಿನ ಲಿಲ್ಲಿ ಪಾಸ್ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರಿ ನೌಕರ ಸಂಘ 6 ಎಂಗ್ಲ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ ಒಂಜಿ ಅಕ್ಕಂದೆ ಪನೋಲಿ ಎಂಗ್ಲ ಪ್ರತಿಯೊಂದು ಕಾರ್ಯಕ್ರಮಗಳ 6 ಎಂಗ್ಲ ಒಂಜಿ ಅಕ್ಕಲಕ ಪ್ರತಿಯೊಂದು ಕಾರ್ಯಕ್ರಮಗಳ 6 ಎಂಗ್ಲೊಟ್ಟಿಗೆ 74 ಎಂಗ್ಲಿಗೆ ಬಾರಿ ಮಲ್ಲ ಒಂಜಿ ಸಹಕಾರ ಕೊರೊಂದೆ ಉಪ್ಪೇರು ಅಂಚೆ ಈ ಸಲ ಎಂಗ್ಲ ಅರೇನು ಲಾಸ್ಟ್ ಮೂಮೆಂಟ್ ಲೇಯ್ದ ಆಂಡಲ ಎಂಗ್ಲ ಒಂಜಿ ಈ ಕಾರ್ಯಕ್ರಮಕ್ಕೆ ಬರ್ತದೆ ಅರೆಗ್ಲ ಎಂಗ್ಲ 54ನೇ ವಾರ್ಷಿಕೋತ್ಸವದ ನೇಕ್ ಎಂಗ್ಲು ಸ್ವಾಗತ ಬಯಸೊಂದಿಲ್ಲ. ಇವರಿಗೆ ಮಹಿಳಾ ಸದಸ್ಯರಾದಂತಹ ಶ್ರೀಮತಿ ದೇವಕಿ ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅಂಚೆನೆ ಕುಡಂಜಿ ಬಿನ್ನೆರಾದ ಬೈದ ಅಂಚಿನ ಸುರೇಖಾ ಚಂದ್ರ ತಲಪಾಡಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯೆ ಆರ್ಲ ಎಂಕಲೊಂಜಿ ಪ್ರತಿಯೊಂಜಿ ಶ್ರೀರಾಮ್ ಫ್ರೆಂಡ್ಸ್ದ ಕಬಡ್ಡಿ ಅವಾರ್ಡ್ ಕ್ರಿಕೆಟ್ ಅವಾರ್ಡ್ ಅಂಚನೆ ಈ ವಾರ್ಷಿಕೋತ್ಸವ ಅವಾರ್ಡ್ ನೇರ್ದು ದುಂಬುಲ ಎಂಕಲ ಪೂರ ಎಂಕಲ ಈ ಕಾರ್ಯಕ್ರಮಕ್ಕೆ
ಬಾರಿ ಮಲ್ಲ ಸಹಕಾರ ಕೊಡ್ತೀರಿ ಅರೆಗಳ ಈ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ನ 54ನೇ ವಾರ್ಷಿಕೋತ್ಸವಕ್ಕೆ ಸ್ವಾಗತ ಬಯಸೊಂದಿಲ್ಲ. ಇವರಿಗೆ ಅಕ್ಷರ ಭವನದ ಟೀಚರ್ ಮೀನಾ ಇವರು ಸ್ಮರಣಿಕೆ ಮತ್ತು ಶಾಲೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾರೆ. ಅಂಚೆನೆ ಕುಡಂಜಿ ಮಲ್ಲ ಬಿನ್ನೆರದು ಅಂತ ಲೇಟ್ ಆಂಡಲ್ಲ ಮಲ್ಲತ್ತು ಕರೆಕ್ಟ್ ಟೈಮಿಗೆ ಬೈದೇರಾರು ಅನಿಲ್ ಕಾಸಿಮೆಟ್ಟು ಎಂಗ್ಲಾರು ಮಿತ್ರರು ಅಂಚ ಅರೆಲ್ನ ಈ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ 54ನೇ ವಾರ್ಷಿಕೋತ್ಸವಕ್ಕೆ ಸ್ವಾಗತ ಬಯಸೊಂದಿಲ್ಲ. ಜಿತೇಶ್ ಇವರು ಹಾಲು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅಂಚೆನೆ ಎಂಗನ ಕುಡಂಜಿ ಬಿನ್ನೇರಾದ ಬೈದನ ಅಂಚಿನ ನಯನಗಟ್ಟಿ ಆರು SBI ಬ್ಯಾಂಕ್ ಬೆಂಗಳೂರು ಬ್ರಾಂಚ್ ಇಡುಲ್ಲೇರು ಅಂಚ ಯಾನಾರಿಗೆ ಮುರನಿ ಕಾಲ್ ಮಂತಿತ್ತ ಎಂಗ್ಲ 54ನೇ ವರ್ಷಕ್ಕೆ ಈ ಇಂಚಿನ ಪ್ರೋಗ್ರಾಮ್ ಉಂಡು ಬರೋಡು ಐಕ್ ದಿರಣ್ಣ ಎಂಕ್ 15 ಕಾಲಕ್ಕೆ ಬಸ್ ನಿಕ್ಕುಲು ಹೆಂಗೆ ಏತು ಬೇಗ ನಾನು ಬಿಡ್ಪಾರು ಆತು ಬೇಗ ಹೆಂಗೆ ಪೋಯಾರುಂಡು ಬಂಡದು ಅರೆಗ್ಲ ಈ 54ನೇ ವಾರ್ಷಿಕೋತ್ಸವಕ್ಕೆ ಸ್ವಾಗತ ಬಯಸೊಂದಿಲ್ಲ. ಸದಸ್ಯರಂತ ಶ್ರೀಮತಿ ಶ್ರೀ ಕುಮಾರಿ ಶಮಾ ಇವರು ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂಚೆನೆ ಕುಡಂಜಿ ಮಲ್ಲ ಬಿನ್ನೇರಾದ ಬೈದ್ನ ಹರೀಶ್ ಮಡ್ಯಾರು ಸದಸ್ಯರು ಕೋಟೆಗಾರು ಪಟ್ಟಣ ಪಂಚಾಯತ್ ಅಂಚ ಆರ್ಲ ಎಂಗ್ಲ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ದ ಪ್ರತಿಯೊಂದು ಕಾರ್ಯಕ್ರಮಗಳ ಎಂಗ್ಲಿಗೆ ಬಾರಿ ಮಲ್ಲ ಮಟ್ಟದ ಸಹಕಾರ ಕೊರ್ಪುನಾರು ಯಾಪಲ ಅಂಚನೆ ಈ ಸಲರೇನು 54ನೇ ವಾರ್ಷಿಕೋತ್ಸವಕ್ಕೆ ಎಂಗಳು ಸ್ವಾಗತ ಬಯಸೋದಿಲ್ಲ. ಫ್ರೆಂಡ್ಸ್ ಸರ್ಕಲ್ನ ಸದಸ್ಯರಾದ ಅಶೋಕ್ ಇವರು ಶಾಲು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂಚನೆ ಎಂಗ್ಲ ಕೊಡಂಜಿ ಮಲ್ಲ ಬಿನ್ನೇರಾದ ಬೈದಿನ ಚಂದಿಕರಾಯಿ ಉಳ್ಳಾಲ ಯೂತ್ ಕಾಂಗ್ರೆಸ್ದ ಮಹಿಳಾ ಘಟಕದ ಅಧ್ಯಕ್ಷರು ಆರ್ಲಂಚೆನೆ ಎಂಗ್ಲ ಪ್ರತಿಯೊಂದು ಕಾರ್ಯಕ್ರಮಗಳ ಬಾರಿ ಮಲ್ಲ ಮಟ್ಟದ ಸಹಕಾರ ಯಾಪಲಾರೆ ಕೊರೊಂದೆಪ್ಪೇರು ಅಂಚನೆ ಅರೆಗಳ 54ನೇ ವಾರ್ಷಿಕೋತ್ಸವಕ್ಕೆ ಎಂಗಳು ಸ್ವಾಗತ ಬಯಸೊಂದಿಲ್ಲ. ಜಯಂತಿ ಗಟ್ಟಿ ಇವರು ಸಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂಚನೆ ಕುಡಂಜಿ ಮಲ್ಲ ಬಿನ್ನೇರಾದ ಬೈನ ಅಂಚಿನ ಜಯರಾಮ್ ಪಿಲಿಕೂರು ಅಧ್ಯಕ್ಷರು ಬಿಲ್ಲಾವ್ ಸೇವಾ ಸಮಾಜ ಕೊಲ್ಯ ದಯಪಂಡ ಎಂಕ್ಲ ಪ್ರತಿಯೊಂದು ವರ್ಷಲ ಅನ್ನದಾನ ಆಪುನಿ ಶ್ರೀರಾಮ ಭಜನ ಮಂದಿರ ಏಕ ಭಜನೆದ ಅನ್ನದಾನ ಆಪುನಿ ಎಂಗ್ಲ ಈ ದುವೆ ನಮ್ಮ ಈ ವಾಲ್ಡ್ ಅಂಚ ಪ್ರತಿಯೊಂದು ವರ್ಷಲ ಅಕ್ಲು ಕೊರ್ನ ಸೇವೆಗೆ ಎಂಕ್ಲೊಂಜಿ ಗೌರವ ಕೊರ್ಪುನೊಂಜಿ ಕ್ರಮ ಉಂಡು. ಅಂಚನೆ ಅಕ್ಲನ ಶ್ರೀರಾಮ ಬಿಲ್ಲೋ ಸೇವಾ ಸಮಾಜದ ಅಧ್ಯಕ್ಷರನ್ನು ಅರೆಲ್ನ ಎಂಕ್ಲು ಈ 54ನೇ ವರ್ಷಕ್ಕೆ ಸ್ವಾಗತ ಬಯಸೊಂದಿಲ್ಲ. ದೀಕ್ಷಿತ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂಚನೆ ಎಂಕಲ್ನ ಕುಡಂಜಿ ಬಿನ್ನೇರ್ಲತ್ತೊಂದುಲತ್ತು ಎಂಕಲ್ನ ಶ್ರೀರಾಮ್ ಭಜನ ಮಂದಿರದ ಅಧ್ಯಕ್ಷರು ದಯಪಂಡ ಒಂಜಿ ಭಾಗ್ಯ ಪಂಡ ಮಗಲ್ಲ ಅಮ್ಮೆರ್ಲ ಒಂಜೇ ವೇದಿಕೆಡಿ ನಿಲ್ಲೇರು ನಯನ ಗಟ್ಟಿಲ ಬಕ್ಕ ತಾರ್ನಾಥ್ ಗಟ್ಟಿಲ ಅಂಚ ಆರೆಂಗ್ಲ ಭಜನಾ ಮಂದಿರದ ಅಧ್ಯಕ್ಷರು ಅಂಚ ಅರೆಲ್ನ ಈ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ದ 54ನೇ ವಾರ್ಷಿಕೋತ್ಸವಕ್ಕೆ ಸ್ವಾಗತ ಬಯಸೊಂದಿಲ್ಲ. ಅಂಚನೆ ಎಂಗ್ಲ ಕೊಡಂಜಿ ಅಂಗಸಂಸ್ಥೆ ಪಂಡ ಶ್ರೀರಾಮ ಮಹಿಳಾ ಮಂಡಳಿ ಅಕುಲಿಜ್ಜಿನ ಎಂಕುಲಿಜ್ಜಿನ ಅಕುಲಿಜ್ಜ ಎಂಕ್ಲಿಗೆ ಅಕುಲಿ ಆಪಲ ಬೋಡೆ ಪ್ರತಿಯೊಂದು ನಮ್ಮ ಈ ಶ್ರೀರಾಮ ಭಜನ ಮಂದಿರದ ಪ್ರತಿಯೊಂದು ಒನಸು ಬಲುಸ್ನೇನಾವಡು ಅಂಚನೆ ಪ್ರಸಾದದ ಒಂದು ಪೂರ ಆಕ್ಲಿಗೆ ಐತ ಅಧ್ಯಕ್ಷರು ಬೈದೇರು ಚಂಚಲಾಕ್ಷಿ ಕೊಲ್ಯ ಅಂಚ ಮೇರೆಗಳ 54ನೇ ವಾರ್ಷಿಕೋತ್ಸವಕ್ಕೆ ಸ್ವಾಗತ ಬಯಸೊಂದಿಲ್ಲ. ಇವರಿಗೆ ಪುಷ್ಪ ಇವರು ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಸಂಸ್ಥೆಯ ಧನಂಜಯ್ ಇವರು ಶಾಲಾ ಸ್ಮರಣೆಗೆ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮಗೆ ನಾವು ಚಾಲನೆ ನೀಡಲಿಕ್ಕಿದ್ದೇವೆ. ಅತಿಥಿ ಗಣ್ಯರೆಲ್ಲರೂ ಕೂಡ ದೀಪವನ್ನು ಪ್ರಜ್ವಲಿಸುವ ಮೂಲಕ ಪರಿವಾರ ಟ್ರಸ್ಟ್ ರಿಜಿಸ್ಟರ್ಡ್ ತೊಕ್ಕೋಟು ಸೇವೆಯಿಂದ ಸಾರ್ಥಕತೆ ಎಂಬ ಧ್ಯೇಯದೊಂದಿಗೆ ಆಸಕ್ತರ ಬಾಳಲ್ಲಿ ನಗುವಿನ ರೇಖೆ ಮೂಡಿಸಲು ಪ್ರಯತ್ನಿಸುತ್ತಿರುವ ಸಾಯಿ ಪರಿವಾರ ಸಂಸ್ಥೆಯು ಸಾಯಿಬಾಬಾರ ಪ್ರೇರಣೆಯಿಂದ ಸೇವೆಗಾಗಿ ಹುಟ್ಟಿದ ಸಂಸ್ಥೆ ಎಂದರೆ ತಪ್ಪಾಗಲಾರದು. ಇಷ್ಟರವರೆಗೆ ಗೈದಿರುವ ಸೇವೆಯು ಅಲ್ಪ, ಇನ್ನು ಮುಂದೆ ಗೈಯಬೇಕಾಗಿರುವ ಸೇವೆ ಬೆಟ್ಟದಷ್ಟು ಇದೆ ಎಂಬ ಕಾರ್ಯಯೋಜನೆ ಹೊಂದಿರುವ ಸಾಯಿ ಪರಿವಾರ ಸಂಸ್ಥೆಯು ಈವರೆಗೆ ತಮ್ಮ ಸೇವಕರು ಮತ್ತು ಸಹೃದಯಿ ದಾನಿಗಳ ನೆರವಿನಿಂದ ಸದಾ ಸಮಾಜ ಸೇವೆಯನ್ನು ಗೈಯುತ್ತಾ ಬಂದಿರುತ್ತದೆ. ತನ್ನ ಅಲ್ಪಾವಧಿಯ ಕಾರ್ಯ ಸಾಧನೆಯಲ್ಲಿ ಪುಟಗಳಿಗೆ ಮೀರಿದ ಸಾಧನೆಗೈದಿರುವ ಸಂಸ್ಥೆ ಎಂದರೆ ತಪ್ಪಾಗಲಾರದು. ಸಂಸ್ಥೆ ನೀಡಿದ ಸಮಾಜ ಸೇವೆಗಳಲ್ಲಿ ಎಲ್ಲವೂ ಹರಿಹರಿಗೆ ಸಂದಿರುವ ಖುಷಿಯ ವಿಚಾರ. ತಮ್ಮ ಗಣನೀಯ ಸಾಧನೆಯನ್ನು ಅರಿತ ಜಿಲ್ಲಾಡಳಿತವು 2021-22 ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಸಾಯಿ ಪರಿವಾರದ ಸಮಾಜಮುಖಿ ಕೆಲಸಗಳೆಂದರೆ ಆರ್ಥಿಕವಾಗಿ ಹಿಂದುಳಿದ ರೋಗಿಗಳಿಗೆ ಪ್ರತಿ ತಿಂಗಳು ಆರ್ಥಿಕ ನೆರವು, ಕೋವಿಡ್ ಸಮಯದಲ್ಲಿ ಆಸಕ್ತರು, ಬಡ ಬಗ್ಗರು, ನಿರ್ಗತಿಕರು, ಭಿಕ್ಷುಕರು, ವಲಸೆ ಕಾರ್ಮಿಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಜೊತೆಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಣೆ, ಕೋವಿಡ್ನಿಂದ ಮರಣ ಹೊಂದಿದವರ ಅಂತ್ಯ ಸಂಸ್ಕಾರಕ್ಕೆ ಸದಸ್ಯರಿಂದ ಸಹಕಾರ, ಅನಾಥ ಶವ ಸಂಸ್ಕಾರದ ವೆಚ್ಚ, ಆರೋಗ್ಯ ಇಲಾಖೆಯ ಜೊತೆ ಕೋವಿಡ್ ಲಸಿಕೆ ಅಭಿಯಾನದಲ್ಲಿ ಭಾಗಿ, ಬಡವರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ, ಬಡವರ ಮನೆ ದುರಸ್ತೀಕರಣ, ಸದಸ್ಯರಿಂದ ರಕ್ತದಾನ, ವಿಕಲಚೇತನರಿಗೆ ಮೋಟಾರ್ ಸೈಕಲ್ ಮತ್ತು ವೀಲ್ಚೇರ್ಗಳನ್ನು ಸರ್ಕಾರದ ಒದಗಿಸುವ ವ್ಯವಸ್ಥೆಯನ್ನು ಮಾಡಿರುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮಾತ್ರವಲ್ಲದೆ ಸಾರ್ವಜನಿಕರಿಗೆ ಸರಕಾರಿ ಸವಲತ್ತು ಪಡೆಯುವ ಸಹಕಾರ ಮತ್ತು ಪರಿವಾರ ಸ್ವಚ್ಛತಾ ಅಭಿಯಾನದ ಭಾಗವಹಿಸುವಿಕೆ, ತುಳುನಾಡಿನ ದೇವಸ್ಥಾನಗಳಲ್ಲಿ ಕೇಪುಲ ಹೂವಿನ ತೋಟ ನಿರ್ಮಾಣ, ಪರಿಸರ ಪ್ರೇಮಿಗಳ ಸಹಕಾರದೊಂದಿಗೆ ಪರಿಸರ ಸಂರಕ್ಷಣೆ ಕಾರ್ಯಕ್ರಮ, ಗೋಶಾಲೆಗಳಿಗೆ ಮೇವು ಒದಗಿಸುವ ಪುಣ್ಯ ಕಾರ್ಯಕ್ರಮದ ಜೊತೆಗೆ ಇತ್ತೀಚೆಗೆ ನಡೆದ ಪುನೀತ್ ರಾಜ್ಕುಮಾರ್ ನೆನಪಿನಂಗಳದಲ್ಲಿ ಸುಮಾರು 1,000ಕ್ಕೂ ಅಧಿಕ ನೇತ್ರದಾನ ಅಭಿಯಾನಕ್ಕೆ ಹೆಸರು ನೋಂದಾಯಿಸಿದ ಖ್ಯಾತಿ, ಜೊತೆಗೆ ಅಗ್ನಿಪಥ್ ಸೇನಾ ನೋಂದಣಿ ಕಾರ್ಯಕ್ರಮ, ಅಂಗನವಾಡಿ ಕೇಂದ್ರಗಳಿಗೆ ಕಪಾಟು ಚೇರ್ ವಿತರಣೆ, ಹೀಗೆ ಹತ್ತಾರು ಸಮಾಜಮುಖಿ ಕೆಲಸಗಳಿಗೆ ಮನೆಮತಾಗಿರುವ ತಮ್ಮ ಸಂಸ್ಥೆ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸುತ್ತಾ ಶ್ರೀರಾಮ ಫ್ರೆಂಡ್ ಸರ್ಕಲ್ನ 54ನೇ ವರ್ಷದ ವಾರ್ಷಿಕೋತ್ಸವದ ಮತ್ತು ಶ್ರೀರಾಮ ಮಹಿಳಾ ಮಂಡಳಿಯ 14ನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ನಿಮ್ಮನ್ನು ಗೌರವಿಸಿ ಸನ್ಮಾನಿಸಿ ನೀಡುವ ಸನ್ಮಾನ ಪತ್ರ. ಅಧ್ಯಕ್ಷರಾದ ಸರ್ವ ಸದಸ್ಯರು ಶ್ರೀರಾಮ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ಕೊಲ್ಯ. ತಲೆ ಕುಂಪಾಲಕ್ಕಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ಸೇವಾ ಕಾರ್ಯವನ್ನು ಮೆಚ್ಚಿ ದಿವಂಗತ ಉಷಾ ಲಕ್ಷ್ಮಣ ಬಂಗೇರ ದಂಪತಿಗಳು ದಾನವಾಗಿ ನೀಡಿದ ಸ್ಥಳದಲ್ಲಿ 3 ಅಂತಸ್ತಿನ ಭವ್ಯ ಸೇವಾ ಮಂದಿರವನ್ನು ನಿರ್ಮಿಸಿಕೊಂಡು ಕಳೆದ 47 ವರ್ಷಗಳಿಂದ ನಿರಂತರವಾಗಿ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಸೇವಾ ಚಟುವಟಿಕೆಗಳನ್ನು ಕೇಸರಿ ಮಿತ್ರ ವೃಂದ ರಿಜಿಸ್ಟರ್ ವ್ಯಾಸನಗರ ಕುಂಪಳ ತನ್ನ ಯುವ ಹಾಗೂ ಹಿರಿಯ ಸದಸ್ಯ ಮಿತ್ರರ ಬೆವರ ಹನಿಯ ದುಡಿಮೆಯಿಂದ ಹಾಗೂ ದಾನಿಗಳು ಮತ್ತು ಹಿತೈಷಿಗಳ ಸಹಕಾರದಿಂದ ನಡೆಸಿಕೊಂಡು ಬರುತ್ತಿದ್ದು, ಇಂದಿನವರೆಗೆ 5 ಬಸ್ ತಂಗುದಾಣ, ಸಹಾಯಾರ್ಥವಾಗಿ ಮನೆ ನಿರ್ಮಾಣ, ರೂಪಾಯಿ 10 ಲಕ್ಷ ಮಿಕ್ಕಿದ ಆರ್ಥಿಕ ಹಾಗೂ ವೈದ್ಯಕೀಯ ಸಾಮಾಜಿಕ ಸೇವಾ ಸಹಕಾರ ಮೂಲಕ ಕುಗ್ರಾಮವಾಗಿದ್ದ ಕುಂಪಳ ಪ್ರದೇಶದ ಸಂಪೂರ್ಣ ಅಭಿವೃದ್ಧಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಕಾರ ನೀಡುತ್ತಾ
ಮುಖೇನ ನಡೆಸಿಕೊಂಡು ಬಂದಿದೆ. ಸ್ವಚ್ಛತೆ ನೈರ್ಮಲ್ಯ ಕಾರ್ಯಕ್ರಮಗಳ ಮೂಲಕ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದೆ. ತಮ್ಮ ಸೇವಾ ಚಟುವಟಿಕೆಯನ್ನು ಗಮನಿಸಿದ ದಕ್ಷಿಣ ಕನ್ನಡ ಜಿಲ್ಲೆ ಆಡಳಿತ 2021-22ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಯಾವತ್ತಿಗೂ ಪ್ರಶಸ್ತಿಗೆ ಆಕಾಂಕ್ಷಿಯಾಗದೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುವ ಕೇಸರಿ ಮಿತ್ರ ವೃಂದ ಸೇವೆಯನ್ನು ಹತ್ತಿರದಿಂದ ಗಮನಿಸಿರುವ ಜಿಲ್ಲಾಡಳಿತ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುವುದು ಮಾತ್ರವಲ್ಲದೆ ರಾಜ್ಯೋತ್ಸವ ಪ್ರಶಸ್ತಿ ಅಂತಿಮ ಪಟ್ಟಿಯಲ್ಲಿಯೂ ತಮ್ಮ ಸಂಸ್ಥೆ ಹೆಸರು ಅಲಂಕೃತಗೊಂಡಿದ್ದು ನಮಗೆ ಹೆಮ್ಮೆಯ ವಿಷಯ. ವರ್ಷದ ವಾರ್ಷಿಕೋತ್ಸವ ಮತ್ತು ಶ್ರೀರಾಮ ಮಹಿಳಾ ಮಂಡಳಿ 14ನೇ ವರ್ಷದ ವಾರ್ಷಿಕೋತ್ಸವ ಶುಭ ಸಂದರ್ಭದಲ್ಲಿ ನಿಮ್ಮನ್ನು ಗೌರವವಾಗಿ ಸನ್ಮಾನಿಸುತ್ತಿದ್ದೇವೆ. ಸನ್ಮಾನ ಪತ್ರ. ಸನ್ಮಾನವನ್ನು ಸ್ವೀಕರಿಸಿದಂತಹ ಕೇಸರಿ ಮಿತ್ರ ಮಂಡಳಿಯ ಸದಸ್ಯರಿಗೂ ಹಾಗೂ ಸನ್ಮಾನವನ್ನು ಮಾಡಿದಂತಹ ಅತಿಥಿ ಗಣ್ಯರಿಗೂ ಹೃತ್ಪೂರ್ವಕವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಅಪ್ಪಕ್ಕ ಟಿವಿ ತನ್ನದೇ ಛಾಪನ್ನು ಮೂಡಿಸಿ ಅಬ್ಬಕ್ಕ ಟಿವಿ ಎಂಬ ಚಾನಲನ್ನು ಸೃಷ್ಟಿಸಿ ನಿರಂತರವಾಗಿ ಸಮಾಜದ ಆಗುಹೋಗುಗಳನ್ನು ನಾಡಿಗೆ ಪಸರಿಸುವ ಮೂಲಕ ಮುಂಚಿತ್ತಿರುವ ವ್ಯಕ್ತಿಯು ನಮ್ಮೆಲ್ಲರ ಆತ್ಮೀಯರಾದ ಶಶಿಧರ್ ಪೊಯ್ಯತ್ತಬೈಲ್ರವರು. ಅವರಿಗೆ 2022-23ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವುದು ನಮಗೆ ಅತೀವ ಸಂತೋಷ ತಂದಿದೆ. ಸಮಾಜದ ಕಣ್ಣಾಗಿ ಸಾಮಾಜಿಕ ಚಟುವಟಿಕೆಗಳು, ಸಾಂಸ್ಥಿಕ ಕಾರ್ಯಗಳು ಹಾಗೂ ದೈನಂದಿನ ಆಗುಹೋಗುಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸುವಂತಹ ಮಹತ್ತರ ಜವಾಬ್ದಾರಿ ಇರುವ ಮಾಧ್ಯಮ ಕ್ಷೇತ್ರದಲ್ಲಿ ಈ ಬಾರಿಯೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದ್ದು ಶ್ಲಾಘನೀಯವಾಗಿದೆ. ಸಾಕಷ್ಟು ಸಾಮಾಜಿಕ ಧಾರ್ಮಿಕ ಸಂಘ ಸಂಸ್ಥೆಗಳ ಮೂಲಕ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಕೂಡ ಮುಂಚೂಣಿಯಲ್ಲಿರುವ ತಮಗೆ ಮಾಧ್ಯಮ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಸರು ಸಂಪಾದಿಸುವ ಅವಕಾಶ ಲಭಿಸಲಿ. ನಮ್ಮ ಸಂಘದ 54ನೇ ವರ್ಷದ ವಾರ್ಷಿಕೋತ್ಸವ ಈ ಸಂದರ್ಭದಲ್ಲಿ ತಮ್ಮನ್ನು ಸನ್ಮಾನಿಸುವ ಭಾಗ್ಯ ನಮಗೆ ದೊರಕಿದ್ದು ನಮಗೆ ಬಹಳ ಹೆಮ್ಮೆ ಹಾಗೂ ಅಭಿಮಾನದ ವಿಷಯವಾಗಿದೆ. ದೇವರು ತಮಗೆ ಹಾಗೂ ತಮ್ಮ ಪತ್ನಿ ಹಾಗೂ ಮಕ್ಕಳಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸುಖ, ಸಂಪತ್ತು, ಶಾಂತಿ, ನೆಮ್ಮದಿ ನೀಡಲೆಂದು ಪ್ರಾರ್ಥಿಸುತ್ತೇವೆ. ಸದಾವಕಾಶ ಇನ್ನೂ ಇರಲಿ. ತಮ್ಮ ಸೇವೆ ಸಮಾಜಕ್ಕೆ ದಾರಿದೀಪವಾಗಲಿ ಎಂದು ನಮ್ಮ ಸಂಘದ ಸರ್ವ ಸದಸ್ಯರು ಮತ್ತು ಅಭಿಮಾನಿಗಳೆಲ್ಲರೂ ಹಾರೈಸುತ್ತಾ ಅಭಿಮಾನಪೂರ್ವಕವಾಗಿ ಈ ಗೌರವ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಶಶಿಧರ್ ಪೊಯ್ಯತ್ತಬೈಲ್ ಹಾಗೂ ಸನ್ಮಾನವನ್ನು ಮಾಡಿದಂತಹ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮುಂದಕ್ಕೆ ಇದೇ ಮಂಟಪದಲ್ಲಿ 3 ಜನ ಇನ್ನೂ ಸನ್ಮಾನಿತರಿದ್ದಾರೆ. ಒಬ್ಬರು 7 ವರ್ಷ ಪ್ರಾಯದ ನಿಹಾರಿಕಾ, ಇವರು ಕೂಡ ವೇದಿಕೆ ಮುಂಭಾಗ ಬರಬೇಕು. ಕರತಾಡನದ ಮೂಲಕ ಪ್ರೋತ್ಸಾಹಿಸಬೇಕು. ನಮ್ಮ ಸಂಸ್ಥೆಯ ಹೆಣ್ಣು ಮಗಳು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಅವಳನ್ನು ನಾವು ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಸದಸ್ಯರಾದಂಥ ಶ್ರೀಮತಿ ಶ್ರುತಿ ಜೀವನ್ ಗಟ್ಟಿ ಇವರ ಮಗಳು, ಅವಳಿಗೆ ಒಂದು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಕರತಾಡನದ ಮೂಲಕ ನೀವು ಪ್ರೋತ್ಸಾಹಿಸಬೇಕು. ಅದೇರೇಶ್ ಭಟ್ನಗರ ಇವರನ್ನು ಕೂಡ ನಾನು ಒಂದು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಅವರು ನಿರಂತರವಾಗಿ ನಮ್ಮ ಜೊತೆ ಇದ್ದಾರೆ. ನಾವು ಹೇಳಿದಂಥ ಯಾವುದೇ ಕೆಲಸವನ್ನು ಆಗುವುದಿಲ್ಲ ಅಂತ ಹೇಳುವುದಿಲ್ಲ. ನಮ್ಮ ರಂಗ ಮಂಟಪವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ಅವರು ಅದಕ್ಕೆ ಕಾಂಕ್ರೀಟ್ ಹಾಕುವುದರ ಮೂಲಕ ಸುಮಾರು 75,000ದ ಒಂದು ಕಾಮಗಾರಿ ನಮಗೆ ನಡೆಸಿಕೊಟ್ಟಿರ್ತಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀರಾಮ ಫ್ರೆಂಡ್ ಸರ್ಕಲ್ನ ಎಲ್ಲ ಸದಸ್ಯರು ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು. ಅವರಿಗೆ ಗೌರವಪೂರ್ವಕವಾಗಿ ನಾವು ಈ ಸನ್ಮಾನವನ್ನು ಮಾಡ್ತಾ ಇದ್ದೇನೆ. ಶ್ರೀರಾಮ ಫ್ರೆಂಡ್ ಸರ್ಕಲ್ನ ಎಲ್ಲ ಸದಸ್ಯರ ವೇದಿಕೆಗೆ ಬರಬೇಕು, ಅವರನ್ನು ಗೌರವಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಸುರೇಶ್ ಭಟ್ನಾಕರ್ ಇವರನ್ನು ನಿರಂತರವಾಗಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಶ್ರೀರಾಮ ದೇವರು, ಮುಖ್ಯ ಪ್ರಾಣ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸಹಕರಿಸಿದ್ದ ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಕೂಡ ಬರಬೇಕಾಗಿ ಅಷ್ಟು ಸಮಾಜ ಸೇವೆ ಮಾಡುವಂಥ ಒಂದು ಭಾಗ್ಯವನ್ನು ಶ್ರೀರಾಮ ದೇವರು, ಮುಖ್ಯ ಪ್ರಾಣ ದೇವರು ಕರುಣಿಸಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಕೂಡ
ತ್ರಿಷಾ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ವಾರ್ಷಿಕೋತ್ಸವದಲ್ಲಿ ಪ್ರತಿ ವರ್ಷ ಡ್ಯಾನ್ಸ್ ಮಾಡುವುದರ ಮೂಲಕ ನಮ್ಮನ್ನು ಮನರಂಜಿಸಿದಂತಹ ಕುಮಾರಿ ತ್ರಿಷಾ ಇವರನ್ನು ಕೂಡ ನಾನು ಆಹ್ವಾನಿಸ್ತಾ ಇದ್ದೇನೆ. ಅವರು ಕಳೆದ ಸೀಸನ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ ಜಿ ಕನ್ನಡದಲ್ಲಿ ನಡೆದಂತಹ ಸೀಸನ್ ಡ್ಯಾನ್ಸ್ ಕಾಂಪಿಟೇಷನ್ ನಲ್ಲಿ 3ನೇ ಸ್ಥಾನವನ್ನು ಗಳಿಸಿ ನಮ್ಮ ಜಿಲ್ಲೆಗೆ ಒಂದು ಹೆಸರನ್ನು ತಂದಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಎಲ್ಲರೂ ಅತಿಥಿ ಗಣ್ಯರು ಸನ್ಮಾನಿಸಬೇಕಾಗಿ ನಾನು ಕೇಳಿಕೊಳ್ತಾನೆ. ಈ ಕಾರ್ಯಕ್ರಮ ಯಾವುದು ಕೂಡ ನಿಗದಿಯಾಗಿರಲಿಲ್ಲ, ಇದು ನಂತರ ನಾವು ಅರೇಂಜ್ ಮಾಡಿದ್ದು. ಆದ ಕಾರಣ ಎಲ್ಲರೂ ಕೂಡ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅವರು ಕೂಡ ಇನ್ನಷ್ಟು ಸಾಧನೆಯನ್ನು ಮಾಡಲಿ, ಕಲಾಕ್ಷೇತ್ರ ಕಲಾ ಮಾತೆ ಅವಳಿಗೆ ಒಲಿದು ಬರಲಿ, ಇನ್ನಷ್ಟು ಒಳ್ಳೆಯ ಸಾಧನೆಯನ್ನು ಮಾಡಲಿ ಅಂತ ನಾವು ಕೇಳಿಕೊಳ್ತಾ ಸನ್ಮಾನವನ್ನು ಮಾಡಿದಂತ ಎಲ್ಲ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಭಾಗವಹಿಸುನ ಬಾರಿ ಒಂದು ಸಂತೋಷ ಆ ಒಂದು ಎಂಗ್ಲಿ ಏಪತ್ತುಂಡಲ ಒಂಜಿ ತೆಲಿಕೆದ ಬೊಲ್ಲಿ ಇಂದು ಮನೊಳಿ ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ದ ಅಧ್ಯಕ್ಷರು ಆರು ಏಪತ್ತುಂಡ್ಲ ತೆಲ್ತೊಂದು ಎಪ್ಪುನ ಐತೊಟ್ಟಿಗೂ ಸಮಾಜದ ಸಂಘಟನೆ ಮಲ್ಪುನ ಮುಖಾಂತರ ಇಡೀ ಶ್ರೀರಾಮ ಫ್ರೆಂಡ್ ಸರ್ಕಲ್ ಕೊಲ್ಯ ಮಾತ್ರ ಅತ್ತೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಗಳ ಇನ್ನು ಪುಗಾರ್ತನೆ ಪಡೆ ಒಂದಂಚಿನ ಒಂದು ಸಂಘಟನೆದ ಸಂಘ ಅಂತ ಬನ್ನಿರ ಫ್ರೆಂಡ್ ಸರ್ಕಲ್ ಅಂತ ಬನ್ನಿರ ಇಷ್ಟಪಡೆಪ್ಪೆ ಅನೇಕ ಕಡಿಟ ಅನೇಕ ಫ್ರೆಂಡ್ ಸರ್ಕಲ್ ಉದ್ಭವ ಆಪ ಆಡ ಸಂಘಟನೆ ಸರಿಯಾದ ಮಲ್ತೊಂದು ಪೋಪಿನ ಸಮಾಜದ ಜನಕುಲೆಗೆ ಕಟ್ಟ ಕಡಿಟಿತ್ತಿನಗಳಿಗೆ ಸಾಯನು ಮಲ್ಪುನಂಚಿನ ವ್ಯವಸ್ಥಿತವಾದ ಮಲ್ತೊಂದು ಪೋಪಿನಂಚಿನ ಸಂಘ ಅಂದು ಬಂಡ ಅವು ಕೊಲ್ಯ ಶ್ರೀರಾಮ ಫ್ರೆಂಡ್ ಸರ್ಕಲ್ ಅಂತ ಬನ್ನಿರೆ ಕೂಡೋರೆ ಅನ್ನು ಖುಷಿ ಪಡೆಪೆ ಬಂದುಲೆ ಇನಿ ಅನೇಕ ಯುವಕರಿಗೆ ಒಂದು ಮಾರ್ಗದರ್ಶನನು ಒಂದು ಮಾದರಿಯಾದಿಪ್ಪುನಂಚಿನ ಕೆಲವು ಕೆಲಸಲೇನು ಅವು ಕೊರೋನಾದ ಸಂದರ್ಭ ಇಪ್ಪು ಆತನ ಇನ್ನಿತರ ಒವ್ವಾಳ್ಲು ಒಂಜಿ ಘಟನೆ ನಡಪುನಂಚಿನ ಸಂದರ್ಭ ಏರು ಅಶಕ್ತಿ ರೂಪೇರ ಏರಿಗೆ ಅವು ಕೆಲಸ ಮಲ್ಪೇರ ಅವು ನಿಜ ಅಂಚಿನಕ್ಲಿಗೆ ಸಹಾಯ ಮಲ್ಪುನ ಮುಖಾಂತರ ಸಮಾಜೋಡು ಒಂಜಿ ಸಂಘ ಒರಿಯೊಂದು ಪೋತು 54 ವರ್ಷ ಅಂದು ಬಂಡದ ನಾಡ ನಮ್ಮ ಎಣ್ಣೆಯೋಡು ಬಹುಶಃ ಎನ್ನ ಪ್ರಾಯದಲ್ಲೂ ಒಂಜಿ 4 ವರ್ಷ ದುಮ್ಮು ಬಿಡುತ್ತ ನೆಂಚಿನ ಸಂಘ ಬಾರಿ ಸಂತೋಷ ಇನ್ನಿತ ಕಾರ್ಯಕ್ರಮ ಭವಿಷ್ಯ ಬಾರಿ ಮಲ್ಲ ಮೈದಾನೋಡು ಬಾರಿ ಪೋರ್ನುಡು ಆಪಿನಂಚಿನ ವ್ಯವಸ್ಥೆಯನ್ನು ಮಲ್ದಿತ್ತೇರಿ ಹಿಂಗೆ ಧನಂಜಯರು ಫೋನ್ ಮಲ್ದಿತ್ತೇರಿ ಮುರಾಣಿ ಅಧ್ಯಕ್ಷರ್ಲ ಫೋನ್ ಮಲ್ದಿತ್ತೇರಿ ಇರೇನಂಗಿಲ್ಲ ಒಂದು ಕಾರ್ಯಕ್ರಮಕ್ಕೆ ಭಿನ್ನರಾದ ಪಾಡ್ದ ಬಂದು ಯಾನ್ ಪಂಡೆ ಓವೇ ಸಂಘಟನೆ ಪೂ ಓವುಲ ಇತ್ತಿನಾಳ ಇಂಕಿಲೆ ಅಕ್ಕಲ್ನೊಟ್ಟಿಗೆ ಎಡ್ಡೆ ಕೆಲಸ ಮಲ್ಪನಿಗೆ ಸಂಪೂರ್ಣವಾದ ಸಹಕಾರ ಕೊರಪನಂಚಿನ ಆ ಒಂದು ವ್ಯವಸ್ಥಿತ ನೇಡ್ದು ಇಂಕಲು ಬೈದಿನ ಅಕ್ಲಿ ಅಂಚಾದಿ ನಿಖಲ್ನೊಟ್ಟಿಗೆ ಏಪಲ ಎಡ್ಡೆ ಕೆಲಸ ಮಲ್ಪನಗೈತ ಪಿರೋಡು ಉಲ್ಲ ಬಂದ್ಪಿನ ಪಾತ್ರಣಿ ಅನ್ ಪಂಡೊಂಡೆ ಇನಿ 8 ಗಂಟೆ ಕಾರ್ಯಕ್ರಮ ಶುರು ಆವಡ್ತು ಕಾರಣಾಂತರ 1 ಗಂಟೆ ಆಣ್ ಮಾನ್ಯ ಉಲ್ಲಾಲ ವಿಧಾನಸಭಾ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಯನ ಸನ್ಮಾನ್ಯ ಯುಟಿ ಖಾದರ್ ಇತ್ತದಾನೆ ಬತ್ತದು ಪೋಯಿರು ನಿಕ್ಲೆಗೊಂಜಿ ಬಾರಿ ಮಲ್ಲ ಸಂತೋಷದ ವಿಷಯದಾದ ಅಂತ ಬಂಡ ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಅಧ್ಯಕ್ಷರೇ ನಿಕ್ಲೆ ಒಂಜಿ ಬಾರಿ ಮಲ್ಲ ಸಂತೋಷದ ವಿಚಾರ ಅಂತ ಬಂದಾಗ 75,000 ರೂಪಾಯಿ ಕೊಡ್ದು ಒಂಜಿ ರಂಗಮಂದಿರ ಕಟ್ಟದ ಸುರೇಶ್ ಭಟ್ನಗರಿಗೆ ಸನ್ಮಾನ ಮಾಡ್ತಾರೆ ಆಣ ನನೊಂಜಿ ನಿಕ್ಲೆಗೆ ಮಲ್ಲ ವಿಶೇಷದಾದ ಅಂತ ಬಂಡದ ನಾಡ ನಿಕ್ಲೆ ಮಾತರೆಗಳ ಸಂತೋಷ ಆಪಿನ ವಿಚಾರದಾದ ಅಂತ ಬಂಡ ನಾಡ ನಿಕ್ಲೆಗೆ 25 ಲಕ್ಷ ರೂಪಾಯಿ ನಿಕ್ಲ ಆಟದ ಮೈದಾನಗೂ ಸನ್ಮಾನ್ಯ ಶಾಸಕರು ಘೋಷಣೆ ಮಲ್ತಿರಂದು ಬನ್ನಿರ ಅನಿಷ್ಟ ಪಡೆ 25 ಲಕ್ಷ ರೂಪಾಯಿ ಶ್ರೀರಾಮ ಫ್ರೆಂಡ್ ಸರ್ಕಲ್ ದಕ್ಕಲ್ನ ಮಹಿಳಾ ಮಂಡಳಿ ಇಪ್ಪು ಆತನ ಶ್ರೀರಾಮ ಫ್ರೆಂಡ್ ಸರ್ಕಲ್ ದಕ್ಕಲ್ನ ಪುರುಷ ಸಂಘಟನೆ ಇಪ್ಪು ನಿಖಿಲಿನ ಕೆಲಸನು ತೂದು ನಿಖಿಲಿನ ಶಿಸ್ತುನು ತೂದು ನಿಖಿಲಿನ ವ್ಯವಸ್ಥೆನು ತೂದು ನಿಖಿಲ್ ಎಲ್ಲದಾನಿ ಓಟು ಆಡುವ ರಾಜ್ಯವಂತನ ವಿಚಾರ ಮುಖ್ಯ ಇನಿ ಎಂಕ್ಲು ರಾಜಕೀಯ ಕ್ಷೇತ್ರ ಇತ್ತಾ ಬಂದಿತ್ತ ನಾಡ ಸಮಾಜ ಸೇವೆಯನ್ನು ಮಲ್ಪುನಂಚಿನ ಉದ್ದೇಶೋಡು ಎಂಕ್ಲು ಬೈದ ಇನಿ ಸಮಾಜದ ಸೇವೆಯನ್ನು ಮಲ್ಪುನ ರಾಜಕೀಯ ಇಪ್ಪಡು ಬಂದಾಲೈಜ್ ಆ ಇಂಚಿನ ಪಾರ್ಟಿ ಪೋಡು ನನಂಜು ಪಾರ್ಟಿ ಪೋಡು ಪಂಪಿನ ವಿಚಾರ ಇಜ್ಜಿ ಸಮಾಜದ ಸೇವೆ ನಿಸ್ವಾರ್ಥವಾದ ಮಲ್ಪೋಡು ಪಂಪಿನ ರಾಜಕೀಯದ ಆಲೋಚನೆ ಮಲ್ದು ಬತ್ತಿತ್ತೇಣ ಏರು ನಿಜವಾದ ಸಮಾಜದ ಸೇವೆಯನ್ನು ಮಲ್ಪುರನ್ನು ಗುರುತಿಸುವ ನಿಮ್ಮಲ್ಲ ಕೆಲಸ ಇನ್ನು ಶ್ರೀರಾಮ ಫ್ರೆಂಡ್ ಸರ್ಕಲ್ದಾಗ್ಲಿನ ಗುರುತಿಸದೇರಿ ಸನ್ಮಾನ್ಯ ಯುಟಿ ಖಾದರ್ ಎಂದು ಬನಿಯರೆ ಅನಿಷ್ಟ ಪಡೆಪೆ ಕಾರಣಾಂತರಡು ಬೇತೆ ಕಾರ್ಯಕ್ರಮಗೋಸ್ಕರ ಬತ್ತದು ಪೋಯ್ದು ಅಂಚೆ ಎಂಡ ನಿಖಿಲ ಸಂತೋಷದ ಸುದ್ದಿನ ತೆರಪಾರ ಬಂತೀರ ಅಧ್ಯಕ್ಷರೇ ಆಯ್ನತ್ ಬೇಗ ಆ ಒಂದು ಅನುದಾನ ಬತ್ತದು ನಿಖಿಲಿಗೆ ಮಾತರೆಗಳ ಸಮಾಜಡು ನನಾತಿ ಎಡ್ಡೆ ಕೆಲಸವನ್ನು ಮಲ್ಪುನಂಚಿನ ಬುದ್ಧಿನಿ ಆ ಶ್ರೀರಾಮ ದೇವರಿ ಅನುಗ್ರಹಿಸಾಡಿ ಒಂದು ಪಂಪಿನ ಮುಖಾಂತರ ಯಾನು ಹೆಚ್ಚ ಪಾತ್ರ ದಾದಾಪು ಬಂಡ ನನಾತು ಮೂಲ ಕಾರ್ಯಕ್ರಮ ನಡಪೆರೆ ಉಂಡು ಇಜ್ಜಿ ಬಂದಿತ್ತು ನಾಡ ಎಂಕಿಲ್ಲ ಪಾತ್ರ ನಟು ಒಂಚೂರು ಮೈಕ ದಿಕ್ಕಿನ ಬುಡುಪುನಕ್ಲತ್ತು ಅಂತ ಅಂಟಲೆ ಕಾಪುಡು ಅಣ್ಣ ಇನಿ ಆ ರೀತಿ ಮಲ್ಪಂದೆ ಸಮಯದ ಪ್ರಜ್ಞೆನ ಅರ್ಥ ಮಲ್ತೊನ್ನ ಮುಖಾಂತರವಾದ ಇನಿ ಮೂಲ ಕೆಲವರಿಗೆ ಸನ್ಮಾನ ಎನ್ನ ಸನ್ಮಿತ್ರ ನೆಂಚಿನ ಶಶಿಧರ ಪೊಯ್ಯತ್ತ ಬೈಲು
ಆರ್ಪುರ ಇಂಕ್ ಎಂಚಾಂದು ಬಂದಾಗ ಕನಂತೂರುಡು ಆರು ಕಾರ್ಯಕ್ರಮ ಪ್ರತಿ ಒಂಜಿತ್ತಿನ ಪೊರ್ತುರು ಯಾನೆ ಸೊನ್ಪತ್ತ ಒಂಜಿನ ಇಷ್ಟ ವಿಡ್ದಿಂಚಿ ಸನ್ಮಾನ್ಯ ಪೊಯ್ಯತ್ತ ಬೈಲ್ರಿ ಅಂತೂ ಒಂದಿತ್ತೆ ಇಂಚಪುರ ಸಮಾಜ ನಾ ಮಾತಾ ಜನಕ್ಕೆ ಇತ್ತ ಸನ್ಮಾನ ನಾಲ್ಕು ಜನಕ್ಕೆ ಮಲ್ತಾರೆ ಭಾರಿ ಸಂತೋಷ ಎಂಜಿನ ಅಂತ ಬಂದಾಗ ಸಮಾಜದ ಸೇವೆನು ಮಲ್ಪುಣಂಚಿನಕ್ಲಿಗೆ ಸನ್ಮಾನ ಮಲ್ಪುನ ಮುಖಾಂತರ ಪ್ರೋತ್ಸಾಹವನ್ನು ಕೊರ್ನು ಬಂದಾಂಡ ಸಮಾಜಡು ಎಡ್ಡೆ ಕೆಲಸವನ್ನು ಮಲ್ಪುಣಕ್ಲೇನು ಗುರುತಿಸಾದ ಒಂದು ಸನ್ಮಾನವನ್ನು ಮಲ್ತದ್ದು ಕೊರ್ನು ಬಂದಾಂಡ ಅಕ್ಲೆಗೆ ನನಾತ್ ಒಂಜಿ ರೀತಿದ ಪ್ರೋತ್ಸಾಹ ಹಾಕೊಂಡು ಕೇವಲ ಶಾಲು ಅತನಡ ಫ್ರೂಟ್ಸ್ ಸುಡ್ದಾಲಪಿನ ವಿಚಾರ ಹತ್ತು 10 ಜನತೆ ಎದುರು ಗುರುತಿಸುವ ಕೆಲಸ ಅವು ಮಲ್ಲ ಕೆಲಸ ಅವು ಶ್ರೀರಾಮ ಫ್ರೆಂಡ್ಸ್ ಅನ್ಕಲ್ಲ ಮಲ್ತಾರೆ ಅಂತ ಬಂಡೊಂದು ನಿಕ್ಲಿಗೆ ಮಾತಾರೆಗಳ ನನ್ನೂರಯಾನೆ ಶುಭಾಶಯವನ್ನು ಪಣೊಂದು ಇನಿ ಈ ಎಡ್ಡೆ ಕೆಲಸ ಮಲ್ಪುಣಂಚಿನ ಸಂದರ್ಭ ಅಧ್ಯಕ್ಷರೇ ಆರೋಪಲು ಪ್ರತ್ಯಾರೋಪಲು ಬರ್ಪಿನಂಚಿನವು ಸಹಜ ಓವೇ ಟೀಕೆಲ್ಲ ನಮಗೇನೋಡಾಪು ಎಡ್ಡೆ ಕೆಲಸ ಮಲ್ಪುನೇನು ಎಡ್ಡೆ ಬಂದಾಂಡ ಒಂದು 10 ಜನ ಎಡ್ಡೆ ಬಂಡೇರ್ನ ಒಂದು 2 ಜನ ಹಾಲು ಮನ್ಪಿನಕ್ಕೆಲ್ಲ ಇಪ್ಪೇರು ಇಂಚಿನ ಟೀಕೆ ಡಿಪ್ಪನೇನು ಕೇಂದ್ರನೇ ನಮ್ಮ ಮಿತ್ತು ಬಾರ ಸಾಧ್ಯ ಆಪಿನಿ ಅವು ಪ್ರತಿಯೊಂದು ಕ್ಷೇತ್ರ ಆತೆ ಒಂಜಿ ದಾದಾದ ಮನೆ ಎಲ್ಲಿ ಒಂದು ವಿಷಯವನ್ನು ಪಂಡದ ಅನ್ಬೇಕೇನೋ ಪಾತ್ರ ಉಂಟಾವೆ ಒಂಜಿ ಊರುಡು ಒಂದು ಭಾರೀ ಬಡವೆ ಇತ್ತು ಭಾರಿ ಬಡವೆ ಎಂದು ಬಂದಾಗ ತಿರಿಯರ ಗತಿ ಇಜ್ಜಿ ತಿಕ್ಕಿದಂಗ್ಲಿಡ ಸಾಲಕ್ಕೆ ಹೊಂದಿತ್ತೆ ಸಾಲಲ ಲಾಸ್ಟಿಗೆ ತಿಕ್ಕು ನಂಚಿನ ಪರಿಸ್ಥಿತಿ ಇಜ್ಜಂದೆ ಅಂಡು ಆ ಪುರ್ತುಡು ನನದಾದ ಮಲ್ಪುನು ರೇಷನ್ ಅಂಗಡಿ ಬೋಡು ನಾನು ಉಳ್ಳ ಸಾಲ ದಿಕ್ಕೊಂದಿಜ್ಜಿ ಇಂಚಿನ ಪುರ್ತುಡು ಮೇ ಆಲೋಚನೆ ಮಲ್ತೊಂದು ದಾದ ಮಲ್ಪು ಎಂದು ಬಂದಾಗ ಕಡೇಕ್ ದೇವೇರು ಗೊಂಜಿ ಕಾಕಜಿ ಬರೆಪ್ಪಿ ದೇವೇರೇನು ಭಾರಿ ಬಂಗೋಡುಲ್ಲ ಭಾರಿ ಬಂಗ ಅಂದ ಬಂಡಕ್ಕೆ ತಿನಿಯರ್ಲಜ್ಜಿ ಉಣಿಯರ್ಲಜ್ಜಿ ದಾಲಜ್ಜಿ ಪರಿಸ್ಥಿತಿ ಇಡುಲ್ಲ ಹೆಂಗೊಂಜಿ 3000 ರೂಪಾಯಿ ಕಡಪಡೋಡು ಬಂದು ದೇವರಿಗೆ ಕಾಕಜಿ ಬರೆಪ್ಪಿ ದೇವರಿಗೆ ಕಾಕಜಿ ಬರೆಪಿನ ಬಂಡ ಎಂಚ ಅಂದ್ ಬಂದಾಗ ಕಾಕಜಿ ಬರೆದು ದೇವರಿಗೆ ಒಂದು ಅಡ್ರೆಸ್ ಮಾಡ್ದು ಮೇನ ಅಡ್ರೆಸ್ಲ ನೀನು ಕಡಪಡ್ದು ಪೋಸ್ಟ್ ಬಿ ಪಾಡ್ವಿ ಉಂದುಬೋದು ತಿಕ್ಕುನಿಯರಿಗೆ ಬಂದಾಗ ಪೋಸ್ಟ್ ಮಾಸ್ಟರ್ ನೇನು ತೂಯರು ಒಂದು ಏರು ಮಾರ ತಾರೆ ಸರಿ ಜಂದಿನೇ ಏರಣ್ಣ ದೇವರಿಗೆ ಕಾಕಜಿ ಬರೆಪೇರ ಬಂದು ಐನ್ ಡಸ್ಟ್ಬಿನ್ ಬಾಡಿರು ಕಟ್ಟಗಡೆಗೆ 10-15 ದಿನ ಬೋಡು ಕೂಡ ಅದು ಕಷ್ಟನೇ ಬಂಗುಡವ್ಲೆ ಏರ್ಲ ಸಹಾಯ ಮಲ್ಪಣಕ್ಲಿಜ್ಜಿ ಅಂಚಿನ ಪರಿಸ್ಥಿತಿ ಕೂಡ 15 ದಿನ ಬಿಡ್ತು ಕುಡೋಂಜಿ ಕಾಕಜಿ ಬರೀ ಆತನಗ ಈ ಪೋಸ್ಟ್ ಮಾಸ್ಟರಿಗೆ ನೀನು ತೂದು ಬಾರಿ ಬೇಜಾರಾದ ಮಲ್ತೀರು ಬಣ್ಣಗ ಅವ್ರನ್ನ ಕೈತ ಒಂದು 2,000 ರೂಪಾಯಿಂದ ಮೇ ಮನೆ ಆರ್ಡ್ರ್ ಮಲ್ತೀರು ಮೇ ಸುತ್ತಮುತ್ತಲ ಅಂಗಡಿ ಬಂದು ಸಾಲ ಕೊರೊಂದು ಜನ ಆಗಿ ಪೋದು 500 ರೂಪಾಯಿದ ನೋಟು ಕೊರ್ನಾಗ ಅಂಗಡಿದ ಕೇಳಿಗೆ ಕೋಡಮುಟ್ಟನಿಗೆ ಗಂಗಾ ಗತಿ ಜನ ಮರೆ ಇತ್ತನಿಕ್ಕೆ 500 ರೂಪಾಯಿದ ನೋಟು ಎಂಚ ಬರ್ತೇನೆ ಅಂದು ಇವಲ್ಲ ಕಂಡ್ಯಾನ ಅಂದು ಅಬ್ಬಗಾಯ ಬಂಡೆಗೆ ಹೆಂಗೆ ಕಷ್ಟ ಉಂಡು ಬಂಡದ್ಯಾನು ರಡ್ಡು ಕಾಕಜಿ ದೇವರೇ ಬರೇ ಆ ದೇವರಿ ಎನ್ನ ಮಿತ್ತು ಕರುಣೆ ತೋಜಿ ಅದು 3,000 ರೂಪಾಯಿ ಕಡಪುಡ್ದಿತ್ತೇರು ಕಲ್ವೆ ಪೋಸ್ಟ್ ಮಾಸ್ಟರ್ 1,000 ತಿಂದದು 2,000 ಮಾತ್ರ ಕಡಪುಡ್ದೆ ಅಂಚ ಬನ್ನಾಗ ವಿಚಾರದಾದವನು ಬನ್ನಾಗ ಒವೇ ನಮ್ಮ ಕೆಲಸವನ್ನು ಮಲ್ತೊಂದು ಬಂದಾಗ ಟೀಕ ಟಿಪ್ಪಲ್ಲಿ ಲಿಪ್ಪುಡು ಐನು ಪೂರ ಒಂಜಿ ಗೋನಿಡು ಕಟ್ಟದು ಐತ ಮಿತ್ತು ಉಂತುದು ಸಮಾಜಡು ನಮ್ಮ ದಾದಾ ಬಂದ್ಬಿಟ್ಟು ತೋಜವನಂಚಿನ ಕೆಲಸ ಒಂದು ಆವಡು ಮಾತಾ ಯುವಕರಿಗಳ ಒಂದು ಮಾದರಿ ಆವಡು ಮಾತಿರ್ಲ ಕೇವಲ ಯಾನು ಕಲ್ಪುನು ಯಾನು ಬೆನ್ಪುನು ಎನ್ನ ಬಡುದು ಜೋಕುಲು ಎನ್ನ ಅಪ್ಪೆ ಎನ್ನ ಇಲ್ಲಿ ಈತ್ ಮಾತ್ರ ಹತ್ತು ನಮಗೆ ಜವಾಬ್ದಾರಿ ಉಂಡು ನಮಗೆ ಸಮಾಜದ ಜವಾಬ್ದಾರಿಗಳಿಲ್ಲ ಏರು ನಮ್ಮದು ಆ ಒಂದಿನ ಕಷ್ಟದ ಇವ್ಲೇನಾ ಆಗ ಸಹಾಯ ಮಂತನಾಂಡ ಅವು ದೇವರ ಸೇವೆ ಮಂತಿ ಲೆಕ್ಕ ಜನಸೇವೆ ಜನಾರ್ದನನ ಸೇವೆ ಅಂತ ಬನ್ಪ ಅವೇ ರೀತಿ ಇನಿ ಸಂಘ ಕಟ್ಟುನ ಮುಖಾಂತರ ಸಂಘಟನೆ ಜೊತೆಗೆ ಎಡ್ಡೆಡ್ಡೆ ಕೆಲಸವನ್ನು ಮಲ್ಪುಣ ಮುಖಾಂತರ ಇನಿ ಸಮಾಜದ ಎಡ್ಡೆ ಪುಗಾರ್ನ ಪಡುವ ಒಂದು ನೆನಿಕ್ಲೇಗೆ ಕುಡರ ಅಭಿನಂದನೆ ಸಲ್ಲಿಸುವ ಒಂದು 2 ಪಾತ್ರ ಮುಕ್ತಾಯ ಮಲ್ತೊಂದುಲೆ ಜೈ ಹಿಂದ್ ಮನ್ವಿತ್ ಸೆಕೆಂಡ್ ಹುಡುಗಿಯರ ಓಟ ಸ್ಪರ್ಧೆ ಫಸ್ಟ್ ಪ್ರಾದ್ವಿ ಸೆಕೆಂಡ್ ಧನ್ವಿ ರಿಂದ 5 ವರ್ಷ ಶಿವಾಂಶ್ ಫಸ್ಟ್ ಸ್ವಾಗತ್ ಸೆಕೆಂಡ್ ಮುಂದಿನ ಬಹುಮಾನವನ್ನು ಲಿಲ್ಲಿ ಪಾಯಸ್ ದೈಹಿಕ ಶಿಕ್ಷಕರು ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಾರ್ವಿ ಫಸ್ಟ್ ಪ್ರೈಸ್, ಸೆಕೆಂಡ್ ಗ್ರೀಷ್ಮಾ.
ಗ್ರೀಷ್ಮ ಸೆಕೆಂಡ್. ಮುಂದಿನ ಬಹುಮಾನವನ್ನು ಚಂದ್ರಿಕಾ ರೈ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಾಲ್ ಪಾಸಿಂಗ್ ಕೃತಿಕ್ ಫಸ್ಟ್, ದಿಯಾನ್ಸ್ ಸೆಕೆಂಡ್. ಕೃತಿಕ್ ಫಸ್ಟ್, ದಿಯಾನ್ಸ್ ಸೆಕೆಂಡ್. ಬಹುಮಾನವನ್ನು ಆದಷ್ಟು ಬೇಗ ಬಂದು ತಗೊಳ್ಬೇಕು. ದಿಯಾನ್ಸ್ ಸೆಕೆಂಡ್. ಮುಂದಿನ ಬಹುಮಾನವನ್ನು ಸುರೇಖಾ ಚಂದ್ರಶೇಖರ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಪ್ಪೆ ಚಿಕ್ಕಿತ ಹುಡುಗರು ದಿಯಾನ್ಸ್ ಫಸ್ಟ್, ಶಿವಾಂಶ್ ಸೆಕೆಂಡ್. ಧನ್ವಿ ಫಸ್ಟ್, ಧ್ರುವಿ ಸೆಕೆಂಡ್. ಧನ್ವಿ ಫಸ್ಟ್, ಧ್ರುವಿ ಸೆಕೆಂಡ್. ಇವರು ಬಂದು ತಗೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅನಿಲ್ ಕಾಸಿಂಬೆಟ್ಟು ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೀರೇನ್ ಫಸ್ಟ್, ಸೆಕೆಂಡ್ ಕೃತಿಕ್. ಕಪ್ಪೆ ಜಿಗಿತ ಫಸ್ಟ್ ವೀರೇನ್, ಸೆಕೆಂಡ್ ಕೃತಿಕ್. ಮಕ್ಕಳಿಗೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಮುಂದಿನ ಬಹುಮಾನವನ್ನು ಹರೀಶ್ ಮುದ್ಯ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗ್ರೀಷ್ಮ ಫಸ್ಟ್, ಚಾರ್ವಿ ಸೆಕೆಂಡ್. ಗ್ರೀಷ್ಮ ಫಸ್ಟ್, ಚಾರ್ವಿ ಸೆಕೆಂಡ್. ಗ್ರೀಷ್ಮ ಸೆಕೆಂಡ್. ಮುಂದಿನ ಬಹುಮಾನವನ್ನು ನಯನ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮ್ಯೂಸಿಕಲ್ ಚೇರ್ ಫಸ್ಟ್ ಚಾರ್ವಿ. ಸೆಕೆಂಡ್ ಮನ್ವಿತ್. ಬಹುಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಪುಟಾಣಿಗಳಿಗೆ ಧನ್ಯವಾದಗಳು. ಅದೇ ರೀತಿ ಮುಂದಿನ ಅರವಿಂದ್ ಇವರು ಎರಡು. ಮುಂದಿನ ಬಹುಮಾನವನ್ನು ಸುರೇಶ್ ಭಟ್ನಗರ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಟೀಚರ್ ಮತ್ತು ಸಹಾಯಕ ಇವರಿಗೆ ಸ್ಮರಣೀಯರಾದಂತಹ ಶ್ರೀಮತಿ ಚಂಚಲಾಕ್ಷಿ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಟೀಚರ್ ಮತ್ತು ಸಹಾಯಕಿಯರಾದಂತಹ ಇವರು ಸಭೆಯನ್ನು ಉದ್ದೇಶಿಸಿ ಲಿಲ್ಲಿ ಪಾಯಸ್ ನಮಗೆ ಎರಡು ಹಿತನುಡಿಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ ಇವರ ವಾರ್ಷಿಕೋತ್ಸವಕ್ಕೆ ನಾನು ಶುಭವನ್ನು ಕೋರುತ್ತೇನೆ. ಅದೇ ರೀತಿ ಹಲವು ಕಾರ್ಯಕ್ರಮಗಳನ್ನು ಮಾಡಿದಂತಹ ಕೀರ್ತಿ ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ಗೆ ಇದೆ. ಇವತ್ತು ಸಮಾಜಮುಖಿ ಕೆಲಸ ಮಾಡಿದವರಿಗೆ ಅದೇ ರೀತಿ ಪ್ರಶಸ್ತಿ ಪಡೆದವರಿಗೆ ಕೂಡ ಸನ್ಮಾನಿಸುವ ಕಾರ್ಯಕ್ರಮವನ್ನು ಇರಿಸಿಕೊಂಡಿದ್ದು, ಇದು ಕೂಡ ಮುಂದಿನ ಪ್ರತಿಭೆಗಳಿಗೆ ಒಂದು ಉತ್ತಮ ಅವಕಾಶ. ಹಲವು ಮಕ್ಕಳು ಇಲ್ಲಿ ಬಹುಮಾನವನ್ನು ತೆಗೆದುಕೊಳ್ಳಿಕ್ಕೆ ಬಂದಿದ್ದರು. ಆ ಮಕ್ಕಳಿಗೆ ಇದೊಂದು ವೇದಿಕೆ, ಮುಂದಿನ ಪ್ರತಿಭೆಗಳನ್ನು ಮುಂದೆ ಬರಲಿಕ್ಕೆ ಇದೊಂದು ಉತ್ತಮ ವೇದಿಕೆ ಅಂತ ಹೇಳುತ್ತಾ, ಇವತ್ತು ಎಲ್ಲ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ನ ಸದಸ್ಯರು ಬ್ಲ್ಯಾಕ್ ಆ್ಯಂಡ್ ವೈಟ್ ಡ್ರೆಸ್ ಹಾಕಿ ತುಂಬ ಚೆಂದಾಗಿ ಕಾಣ್ತಾ ಇದ್ದಾರೆ. ಅಂದರೆ ಅವರ ಕೆಲಸ ಸ್ವಚ್ಛತೆಗೆ, ಶಿಸ್ತಿಗೆ ಅದು ಸೂಟ್ ಆಗ್ತದೆ. ಯಾವ ರೀತಿ ಶ್ರೀರಾಮ ದೇವರ ಆದರ್ಶದೊಂದಿಗೆ ಅವರೊಟ್ಟಿಗೆ ಇರುವಂಥ ಸೈನಿಕರು ಯಾವ ರೀತಿ ಇರ್ತಾರೋ ಅದೇ ರೀತಿ ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಅಧ್ಯಕ್ಷರೊಂದಿಗೆ ಅವರ ಎಲ್ಲ ಸದಸ್ಯರು ಇರುತ್ತದೆ ಅಂತ ಇದೊಂದು ಸಾಕ್ಷಿ. ಅದೇ ರೀತಿ ಉತ್ತಮ ಕೆಲಸಗಳು ಈ ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ ಆಗಲಿ ಎಂದು ಆಶಿಸ್ತಾ
ಯಾವತ್ತೂ ನನ್ನನ್ನು ಅಕ್ಕ ಅಂತ ಹೇಳಿದರು. ಪರವಾಗಿಲ್ಲ, ಎಲ್ಲ ರೀತಿಯ ಸಹಕಾರ ಪ್ರೀತಮ್ ಸರ್ ಇದ್ದಾರೆ. ಅವರ ಅನನ್ಯತೆಯಿಂದ ಅವರು ನಮಗೆ ಈ ಶ್ರೀರಾಮ ಫ್ರೆಂಡ್ ಸರ್ಕಲ್ನ ಒಂದು ಸಹಕಾರ ಸಿಗಲಿಕ್ಕೆ ಸಾಧ್ಯವಾಯಿತು. ಅದೇ ರೀತಿ ನಮ್ಮ ದೈಹಿಕ ಶಿಕ್ಷಣ ಸಂಘದಲ್ಲೂ ಕೂಡ ಮೊನ್ನೆ ನಾವು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಕ್ರೀಡಾಕೂಟವನ್ನು ಮಾಡಿದ್ವಿ. ಅದರಲ್ಲೂ ಕೂಡ ಪ್ರೀತಮ್ ಸರ್ ಹಾಗೂ ಎಲ್ಲ ನನ್ನ ಮಿತ್ರರು ಇದರಲ್ಲಿ ಭಾಗವಹಿಸಿ ಉತ್ತಮ ಕೆಲಸವನ್ನು ಮಾಡಿ ನಮ್ಮ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಲಿ ಸಹಕರಿಸಿದ್ದಾರೆ. ಅದೇ ರೀತಿ ಈ ಶ್ರೀರಾಮ ಫ್ರೆಂಡ್ ಸರ್ಕಲ್ನ ಕೂಡ ಕೆಲಸವು ಒಳ್ಳೆ ರೀತಿ ಆಗಲಿ ಎಂದು ಆಶಿಸ್ತೇನೆ. ನಮಸ್ತೆ, ಥ್ಯಾಂಕ್ ಯು. ಬಹುಶಃ ಇವತ್ತು ಬಹಳ ಅದ್ಧೂರಿಯ ಕಾರ್ಯಕ್ರಮವನ್ನು ಅವರು ಆಯೋಜಿಸಿದರು. ಆದರೆ ಮಳೆಯ ಕಾರಣದಿಂದಾಗಿ ಕಾರ್ಯಕ್ರಮವನ್ನು ಕ್ಲಿಷ್ಟ ರೀತಿಯಲ್ಲಿ ಈ ಸಭಾಭವನದಲ್ಲಿ ಆಯೋಜಿಸಿದ್ದಾರೆ. ನಾವು ನಮ್ಮ ದುಡಿದ ಸಂಬಳದಲ್ಲಿ ಗೌರ್ಮೆಂಟಿಗೆ ಟ್ಯಾಕ್ಸನ್ನು ಕಟ್ತೇವೆ. ಹಾಗಾದರೆ ನಮ್ಮ ನಿಜ ಜೀವನದಲ್ಲಿ ಭಗವಂತನಿಗೆ ಯಾವ ರೀತಿ ಟ್ಯಾಕ್ಸನ್ನು ಕಟ್ತೇವೆ ಎಂಬುದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಸುಂದರವಾದಂಥ ವಾಕ್ಯ ಇದೆ. ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವಿನ್ಮಿತೆ. ಅಂದರೆ ಸಮಾಜದ ನಾನಾ ವರ್ಗದವರ ಸೇವೆಯೇ ನಾವು ಭಗವಂತನಿಗೆ ಕೊಡುವಂತಹ ತೆರಿಗೆ, ಅಂದರೆ ಟ್ಯಾಕ್ಸ್ ಎಂಬುದಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಶ್ರೀರಾಮ ಫ್ರೆಂಡ್ ಸರ್ಕಲ್ ಸಂಸ್ಥೆ ಸಮಾಜದ ದೀನ ದಲಿತರಿರ್ಬೋದು, ವಿಶಿಷ್ಟ ಚೇತನರಿರ್ಬೋದು, ವಿವಿಧ ಪ್ರತಿಭಾನ್ವಿತರಿರ್ಬೋದು, ಅಥವಾ ಇವರಿಗೆಲ್ಲರಿಗಾಗಿ ದುಡಿಯುವಂತಹ ಸಂಘ ಸಂಸ್ಥೆ ಇರ್ಬೋದು, ಇಂಥವರಿಗೆ ತಮ್ಮಿಂದಾದಂತಹ ಸಹಾಯವನ್ನು ಮಾಡುತ್ತಾ ಸಮಾಜಕ್ಕೆ ಒಂದು ದಾರಿದೀಪವಾಗಿ ಈ ಶ್ರೀರಾಮ ಫ್ರೆಂಡ್ ಸರ್ಕಲ್ ಸಂಸ್ಥೆ ಮುಂದುವರಿಯುತ್ತಾ ಇದೆ. ಇನ್ನು ಈ ಸಂಸ್ಥೆಯಿಂದ ಅದೆಷ್ಟೋ ಸಮಾಜಮುಖಿ ಕಾರ್ಯಕ್ರಮಗಳು ಹೊರಗೆ ಬರಲಿ. ನನ್ನ ಬಾಲ್ಯ ಸ್ನೇಹಿತನಾದಂಥ ಧೀರಜ್ ಅವರು ಹೇಳಿದರು, ಇವತ್ತು ಭಾರಿ ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅಂತ. 2,000-3,000 ಜನರ ನಿರೀಕ್ಷೆ ಇರುವಂಥ ಕಾರ್ಯಕ್ರಮ ಮಳೆಯ ಕಾರಣದಿಂದಾಗಿ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಧೀರಜ್ ಅವರೇ, ನಿಮಗೆ ಇದಕ್ಕಿಂತ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡುವಂಥ ಶಕ್ತಿ, ಕೆಪ್ಯಾಸಿಟಿ ನಿಮ್ಮಲ್ಲಿದೆ. ಮುಂದಿನ ವರ್ಷ ಇದಕ್ಕಿಂತಲೂ ಅದ್ಧೂರಿಯಾಗಿ ನೀವು ಕಾರ್ಯಕ್ರಮವನ್ನು ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನಮಗಿದೆ. ನಿಮ್ಮ ಹಿಂದೆ ಬೆನ್ನೆಲುಬಾಗಿ ನಾವು ಇದ್ದೇವೆ. ಕಾರ್ಯಕ್ರಮ ಇನ್ನೂ ಸಮಾಜಮುಖಿ ಕಾರ್ಯಕ್ರಮವನ್ನು ಇನ್ನೂ ಯಶಸ್ವಿಯಾಗಿ ಮುಂದುವರಿಸ್ತಾ ಬನ್ನಿ. ಜಾಸ್ತಿ ಏನು ಮಾತಾಡೋದಿಲ್ಲ, ಯಾಕೆಂದರೆ ಒಂದು ಆಶುಕವಿ ಡುಂಡಿರಾಜ್ ಒಂದು ಕಡೆ ಹೇಳ್ತಾರೆ, ಯಾರೇ ಒಬ್ಬ ಭಾಷಣಕ್ಕೆ ಬಂದು ಕೂಡ ಫಸ್ಟಿಗೆ ಹೇಳ್ತಾರಂತೆ, ಮೊದಲಿಗೆ ಹೇಳೋದು 2 ಮಾತು, ಕೊನೆಗೆ ಆಗುವುದೇ ಬೇರೆ, 2 ಕಿವಿ ತೂತು ಅಂತ. ಹಾಗೆ ಇಷ್ಟು ಜನ ಮಾತಾಡಿದ ಮೇಲೆ ಇನ್ನೇನು ನಿಮಗೆ ಕೇಳುವಂಥ ಪೇಷನ್ಸ್ ಇರಲಿಕ್ಕಿಲ್ಲ. ಆದರೂ ಎಲ್ಲರಿಗೂ ಈ ಸಂಸ್ಥೆಯ ಎಲ್ಲರಿಗೂ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಯಾವುದೇ ಒಂದು ಸಂಘವನ್ನು ಹುಟ್ಟುಹಾಕೋದು ಬಹಳ ಸುಲಭ, ಆದರೆ ಅದನ್ನು ಇಷ್ಟು ವರ್ಷಗಳ ಕಾಲ ಕೊಂಡೊಯ್ಯೋದು ಬಹಳ ಕಷ್ಟ. ಯಾಕೆಂತ ಹೇಳಿದರೆ ಆ ಸಂಘದಲ್ಲಿ ಇರತಕ್ಕಂಥ ಇಚ್ಛಾಶಕ್ತಿ, ಇನ್ನೊಂದು ಸಮಾನ ಮನಸ್ಕರಿರ್ತಕ್ಕಂಥ ಸದಸ್ಯರಿದ್ದಾಗ ಮಾತ್ರ ಈ ಒಂದು ಸಂಘ ಇಷ್ಟರ ಮಟ್ಟಿಗೆ ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಈ ನೆಲೆಯಲ್ಲಿ ಕೊಲ್ಯ ಫ್ರೆಂಡ್ಸ್ನ ಎಲ್ಲ ಸದಸ್ಯರುಗಳನ್ನು ನಾನು ಅಭಿನಂದಿಸ್ತೇನೆ. ಅದಲ್ಲದೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡೋದರ ಮೂಲಕ ಈ ಒಂದು ಕೊಲ್ಯ ಫ್ರೆಂಡ್ಸ್ ಇವತ್ತು ಈ ಒಂದು ಪರಿಸರದಲ್ಲಿ ಇವತ್ತು ಖ್ಯಾತಿಯನ್ನು ಪಡೆದಿದ್ದಾರೆ. ಅದಲ್ಲದೆ ಮಕ್ಕಳಿಗೆ ಭಜನಾ ಕಾರ್ಯಕ್ರಮಗಳನ್ನು ಮಾಡೋದರ ಮೂಲಕ ಮಕ್ಕಳಲ್ಲಿ ಅವರಿಗೆ ಏನು ಹೇಳೋದು, ಮಕ್ಕಳ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಪೂರಕವಾದಂಥ ಅಂಶಗಳನ್ನು ನೀಡುವುದರ ಮೂಲಕ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಎನ್ನುವಂಥ ಒಂದು ಮಾರ್ಗದರ್ಶನವನ್ನು ಕೂಡ ನೀಡತಕ್ಕಂಥ ಕೆಲಸವನ್ನು ಈ ಒಂದು ನಮ್ಮ ಫ್ರೆಂಡ್ಸ್ ಕೊಲ್ಯ ಫ್ರೆಂಡ್ಸ್ನ ಒಂದು ತಂಡ ಇವತ್ತು ಮಾಡ್ತಾ ಇದೆ ಅಂತೇಳಿ ಹೇಳೋದಕ್ಕೆ ನಾವು ಬಹಳಷ್ಟು ಸಂತೋಷ ಪಡ್ತಾ ಇದ್ದೇವೆ.
ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಕೊಲ್ಯ ಫ್ರೆಂಡ್ಸ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳು, ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳು ಆಗಲಿ, ಆ ಶ್ರೀರಾಮಚಂದ್ರ ಅವರಿಗೆ ಇನ್ನಷ್ಟು ಕೆಲಸ ಮಾಡುವಂಥ ಶಕ್ತಿಯನ್ನು ಅನುಗ್ರಹಿಸಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಎರಡು ಮಾತಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಎಲ್ಲ ಸಂಘಟಕರಿಗೂ ಕೂಡ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಏನ ಪಪ್ಪ ಅಮ್ಮನ ಹಿಡ್ದೆ ಪಪ್ಪ ಅಮ್ಮನೇ ಕಾರಣ ಅಂದೇಕು. ಸೊ ಈ ಶ್ರೀರಾಮ ಫ್ರೆಂಡ್ ಸರ್ಕಲ್ ಕೊಲ್ಯ 54ನೇ ವಾರ್ಷಿಕೋತ್ಸವದ ಈ ಸಂದರ್ಭಡು ಅಕ್ಲು ಮಂತಿನ ಎಡ್ಡೆ ವಿಷಯನ ಪನುಡು ಒಂದು ಹೆಂಗೆ ಆಪುಂಡು. ಈ ಕಲಾವೇದಿಕೆಡ್ ಮಸ್ತ್ ಯುವ ಪ್ರತಿಭೆಗಳಿಗೆ ಅಕ್ಲು ಚಾನ್ಸ್ ಕೊಡ್ದು ಅಕ್ಲ ಪ್ರತಿಭೆನ ಪ್ರದರ್ಶನ ಮನ್ಪೆರೆ ಚಾನ್ಸ್ ಕೋರೊಂದುಲ್ಲೇರು. ಆ್ಯಂಡ್ ಅಕ್ಲ ಕ್ಷೇತ್ರಡ್ ಅಕ್ಲು ಓವೇ ಸಾಧನೆ ಮಂತಂಡ ಐನ ಗುರುತಿಸೋದು ಸನ್ಮಾನ ಮಂತದ್ದು ಪ್ರೋತ್ಸಾಹ ಮಂತೊಂದುಲ್ಲೇರು. ಎಂಕಲ ಶ್ರೀರಾಮ ಭಜನಾ ಮಂದಿರದ ಅಜಿಪನೆ ವಾರ್ಷಿಕೋತ್ಸವದ ಸಂದರ್ಭಡು ಭರತನಾಟ್ಯ ಲೈವ್ ಪ್ರೋಗ್ರಾಮ್ ಕೊರರು ಹೆಂಗೆ ಚಾನ್ಸ್ ಕೊರ್ದಿತ್ತೇರು. ಬೊಕ್ಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಿನಾಗಲ ಹೆಂಗೆ ಸನ್ಮಾನ ಮಂತದ್ದು ಪ್ರೋತ್ಸಾಹ ಮಂತದೇರು. ನನ್ನ ದುಂಬುಗ್ಲ ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಮಾತಾ ಸದಸ್ಯರಿಗೆ ಶ್ರೀರಾಮ ದೇವರ ಇಂಚನೆ ಮಸ್ತ್ ಕೆಲಸ ಮನ್ಪುಲಕ ಶಕ್ತಿ ಕೊರಡು ಬಂದು ನಾನು ಪ್ರಾರ್ಥಿಸೋಂದು ಮುಲ್ಪ ಪಾತ್ರರ ಅವಕಾಶ ಕೋರ್ನಕ್ಕೆ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಅಂದಿನ ಪಂಡು ನನ್ನ ಎರಡು ಪಾತ್ರನ ಮುಕ್ತಾಯಗೊಳ್ಳುವೆ. ಥ್ಯಾಂಕ್ ಯು. ಧನ್ಯವಾದಗಳು ನಾಯನಗಟ್ಟಿ ಅವರೇ. ಶ್ರೀರಾಮ ಮಹಿಳಾ ಮಂಡಳಿ ಕೊಲ್ಯ ಇಂದಿತ್ತ 14ನೇ ವರ್ಷಲ ಬೊಕ್ಕ 54ನೇ ವರ್ಷಲ ಕಾರ್ಯಕ್ರಮ ಮಾತ್ರ ವರ್ಷ ಬೇತನಲ್ಲ ಒಟ್ಟಿಗೆ ಒಂದುಂಡು. ತಾಯ್ಪನ್ನಾಗ ಶ್ರೀರಾಮ ಭಜನಾ ಮಂದಿರನ ಏರು ಸ್ಥಾಪನೆ ಮಲ್ದಿರ ಐದು ಬೊಕ್ಕ 8 ವರ್ಷದ ಬೊಕ್ಕ ಶ್ರೀರಾಮ ಫ್ರೆಂಡ್ ಸರ್ಕಲ್ ಇದಕ್ಕೆ ದಾಯಿಂದೇನು ಮಲ್ದೇರು ಪನ್ನಾಗ ಐಟು ಒಂಜಿ ನಿಜವಾದಲ ಒಂಜಿ ಅಕ್ಕಲ ಒಂಜಿ ಎಡ್ಡೆ ಒಂಜಿ ದುಂಬಾಗೊಂಜಿ ಅವು ದಾಲ ಹೆಚ್ಚಿಗೆ ಮೇರೆ ಬೆಲಿಂಪಿನ ಒಂಜಿ ಸಿದ್ಧಾಂತ ದೀದೇ ಮಲ್ತಿದ್ದೇರು. ದಾಯಪಂಡ ಶ್ರೀರಾಮ ಫ್ರೆಂಡ್ ಸರ್ಕಲ್ ಅಂಚನೆ ಆ ಸಂಸ್ಥೆ ಈ ಶ್ರೀರಾಮ ಭಜನಾ ಮಂದಿರಗೊಂಜಿ ಬೆಂಗಾವಲ ಅದು ಉಪ್ಪಾಡು ಪಂಡದ ಒಂಜಿ ಎಡ್ಡೆ ಉದ್ದೇಶಡು ಇಂದೇನು ಮಲ್ತಿದ್ದೇರು. ಅಂಚನೆ ಪುದರ್ಲ ಶ್ರೀರಾಮ ಫ್ರೆಂಡ್ ಸರ್ಕಲ್ ಶ್ರೀರಾಮ ಭಜನಾ ಮಂದಿರಲ್ಲ ದೀತೇರು. ದಾಯಪನ್ನಾಗ ಬೇತೆ ಪುದರ್ ದೀದಾನಾಗ ಆ ದೇವೇರ್ನ ಪುದರಿಜಂದೆ ಬೇತೆ ಪುದರ್ ತೀಂಡ ಈ ದೇವೇರ್ನ ಬಗ್ಗೆ ಭಕ್ತಿ ಪೂಜಿ ಈ ಫ್ರೆಂಡ್ ಸರ್ಕಲ್ಗೆ ದೇವೇರ್ನ ಕೆಲಸ ಮಲ್ಪರೆ ಜನದಿ ಕುಜಿ ಪನ್ಪುನ ಅಂದೇಟ್ ಒಂಜಿ ಅನೋನ್ಯ ಅಂದೇಟ್ ಉಪ್ಪಾಡು ಬಂಡದೆ ದುಂಬುದಕ್ಕಲು ಇಂದೇನೊಂಜಿ ಒಂಜೇ ರಾಣ್ಯದ ರಡ್ಡು ಮುಖ ಬಂಡದು ಒಂಜಿ ಸಂಸ್ಥೆನ ಹುಟ್ಟು ಮಲ್ತೇರು. ಅಂಚೆನೆ ಹುಟ್ಟು ಮಲ್ತಿನಕ್ಕಲ್ಲ ಒಂಜಿ ವಿಶ್ವಾಸಾಗ ಇನಿ ಆ ಸಂಸ್ಥೆ ಎಡ್ಡೆ ರೀತಿ ನಡತೊಂದುಂಡು ಅಲ್ತ ಭಜನಾ ಮಂದಿರದ ಹೆಂಚಿನ ಕೆಲಸ ಉಂಡು ಐನು ಪೂರ ಮಲ್ತದಾದ ಬಾಕಿ ಸಾಂಸ್ಕೃತಿಕ ಬೊಕ್ಕ ನಾಟಕದಂಚಿನ ಕಾರ್ಯಕ್ರಮಗ ಮುಕ್ಕಲು ಐಕ್ ಜನಕಲೆಗೆ ಒಂಜಿ ಕಾರ್ಯಕ್ರಮ ಕೊರ್ಪು ನಡೆ ಮುಟ್ಟ ಒಂಜಿ ಶ್ರಮ ಸಂಪ್ರದಾಯ ಒಂಜಿ ಎಡ್ಡೆ ಕಾರ್ಯಕ್ರಮ ದಿವೊಂದುಲ್ಲೇರು. ಇನಿ ತನ್ನ ಒಂಜಿ ವರ್ಷದ ಒಂಜಿ ತೊಂದರೆಡು ಇನಿ ಒಂಜಿ ನಮ್ಮ ನಾಟಕದ ಕಾರ್ಯಕ್ರಮ ಐನೆಲ್ಲ ಐತೆ ಯಾನ್ ಆಯೋಜಕರಡಕ್ಕೆ ಏನಾಗ ಅಕ್ಕಲು ಭಕ್ತಿವಾರನ ಯಾಪನೊಂಜಿ ದಿನ ತೂದು ಮಲ್ಪನಂಚನೊಂಜಿ ಅಕ್ಕಲೊಂಜಿ ಯೋಜನೆ ಉಂಡು ಅಂಚಾದುಪ್ಪನಾಗ ಎಲ್ಲ ಐತ ಬಗ್ಗೆ ನಿರಾಶಾಯರ ಇಜ್ಜಿ ನಿಜವಾದ್ಲ ನೂದು ನಾಟಕನ ಜನಕಲೆಗೆ ಕಾರ್ಯಕ್ರಮ ತೋಜ್ಪೋಯರ್ ಪನ್ಪನ ವಿಶ್ವಾಸ ಶ್ರೀರಾಮ ಫ್ರೆಂಡ್ ಸರ್ಕಲ್ ದಕ್ಕಲು ಆ ಯೋಜನೆ ದೀತೇರು ಬಂಡದು ಅಕ್ಕಲ ಪರವಾದ ನಿಕ್ಕಲ್ದ ಯಾನು ಪಣೊಂದುಲ್ಲೆ. ಅಂಚನೆ ಇನಿ ಶ್ರೀರಾಮ ಫ್ರೆಂಡ್ ಸರ್ಕಲ್ ಈ ಇನ್ನಿತ ವಾರ್ಷಿಕೋತ್ಸವಡು ದುಂಬುದಕ್ಕಲು ಒಂಜಿ ನಮ್ಮ ಪದ್ಮನಾಭ ಇರುತ್ತೇರು ದುಂಬುದ ಕಾಂಟ್ರಾಕ್ಟ್ರ್ ಆರು ಉಪ್ಪುನಾಗ ಅರೆಲ್ಲ ಇನ್ನಿತ ದಿನಟ್ಟು ನೆನಪು ಪಡಾಪು ದಾಯಪನ್ನಾಗ ಆರು ಅಂದೇಕು ಈ ಶ್ರೀರಾಮ ಫ್ರೆಂಡ್ ಸರ್ಕಲ್ ಭಜನಾ ಮಂದಿರಾಗ ಭಾರಿ ಆರು ಒಂಜಿ ಸೇವೆ ಮಲ್ತಿನಂಚಿನ ಜನ ಅಂಚಾದ ಉಪ್ಪುನಾಗ ಈ ಸಂದರ್ಭಡ್ ಅಂಚೆನೆ ಬೇತಕ್ಕಲು ಪೂರ ಇತ್ತೇರು ಅಕ್ಲೇನು ಪೂರ ನೆನಪು ಮಲ್ತೊಂದು ಅಕ್ಕಲ್ನ ಒಂಜಿ ಎಂಚ ಮಾರ್ಗದರ್ಶನ ಮಲ್ದೇರು ಐನು ಒರಿಪ ಒಂದು ಬಲೆ ಅಂಚಿನ ಅಕ್ಕಲ್ನ ಒಂಜಿ ದೀತಿನಂಚಿನ ಒಂಜಿ ಆ ಎಂಚ ಮಲ್ತೇರು ದುಂಬದಕ್ಕಲು ಪೂರ ಆ ಎಡ್ಡೆ ಕಾರ್ಯಕ್ರಮನ ಮುಂದುವರಿಸೊಂದು ಬಲೆ ಶ್ರೀರಾಮ ಫ್ರೆಂಡ್ ಸರ್ಕಲ್ಗೆ ಆ ಶ್ರೀರಾಮ ದೇವೇರ್ನ ಯಾಪಲ ಜವನೇರಿಗೆ ನಿಜವಾದಲ ಆಯ್ಕಲ್ನ ಆಶೀರ್ವಾದ ಉಂಡು ಪಂಡದು ಎನ್ನ ಎರಡು ಪಾತೆರನ್ನು ಮುಗಿತಂದುಲ್ಲ. ಜೈ ಜೈ ಕರ್ನಾಟಕ. ದೀಕ್ಷಿತ್ ಆ್ಯಂಡ್ ಟೀಮ್ ಫಸ್ಟ್, ಧನುಷ್ ಆ್ಯಂಡ್ ಟೀಮ್ ಸೆಕೆಂಡ್.
ಅದಂತ ಕ್ರಿಕೆಟ್ ಆದಷ್ಟು ಬೇಗ ಬಂದು ತಗೊಳ್ಬೇಕು. ಕ್ರಿಕೆಟ್ ಗೌರವ್ ಆ್ಯಂಡ್ ಟೀಮ್ ಫಸ್ಟ್, ಸೆಕೆಂಡ್ ಶೌರ್ಯ ಆ್ಯಂಡ್ ಟೀಮ್ ಸೆಕೆಂಡ್. ಫಸ್ಟ್ ಗೌರವ್, ಸೆಕೆಂಡ್ ಶೌರ್ಯ. ಶೌರ್ಯ ಕ್ರಿಕೆಟ್ ಮೆನ್ಸ್ ದೀಕ್ಷಿತ್ ಫಸ್ಟ್, ಧನುಷ್ ಸೆಕೆಂಡ್. ಕ್ರಿಕೆಟ್ ದೀಕ್ಷಿತ್ ಫಸ್ಟ್, ಧನುಷ್ ಸೆಕೆಂಡ್. ಬಹುಮಾನ ಪಡೆಯ ಆದಷ್ಟು ಬೇಗ ಸ್ಟೇಜಿನ ಹತ್ರ ಬರಬೇಕಾಗಿ ವಿನಂತಿ. ಮುಂದಿನ ಬಹುಮಾನವನ್ನು ಹರೀಶ್ ಮಡ್ಯಾರ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಟಗಫರ್ ಫಸ್ಟ್, ಹನ್ಸಿಕ್ ಆ್ಯಂಡ್ ಟೀಮ್ ಫಸ್ಟ್, ಗೌರವ್ ಆ್ಯಂಡ್ ಟೀಮ್ ಸೆಕೆಂಡ್. ಹನ್ಸಿಕ್ ಆ್ಯಂಡ್ ಫಸ್ಟ್, ಗೌರವ್ ಆ್ಯಂಡ್ ಸೆಕೆಂಡ್. ಜಿತನ್ ಆ್ಯಂಡ್ ಟೀಮ್ ಫಸ್ಟ್, ಜೀತು ಆ್ಯಂಡ್ ಟೀಮ್ ಫಸ್ಟ್, ಜೀತು ಆ್ಯಂಡ್ ಟೀಮ್ ಫಸ್ಟ್. ವಿಶ್ವಾಸ್ ಆ್ಯಂಡ್ ಟೀಮ್ ಸೆಕೆಂಡ್. ಮುಂದಿನ ಬಹುಮಾನವನ್ನು ಅರವಿಂದ್ ಹೊಳ್ಳ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ರಿಕೆಟ್ ವುಮೆನ್ ರಮ್ಯಾ ಆ್ಯಂಡ್ ಟೀಮ್ ಫಸ್ಟ್, ರಮ್ಯಾ ಆ್ಯಂಡ್ ಟೀಮ್ ಫಸ್ಟ್. ಯಾರಾದರೂ ಬಂದು ತಗೊಳ್ಬೇಕು. ರಮ್ಯಾ ಆ್ಯಂಡ್ ಟೀಮ್ ಫಸ್ಟ್, ಅವರ ಬಹುಮಾನವನ್ನು ಅರವಿಂದ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸೆಕೆಂಡ್ ನೆಕ್ಸ್ಟ್ ದೀಪಿಕಾ ಆ್ಯಂಡ್ ಟೀಮ್ ಸೆಕೆಂಡ್, ದೀಪಿಕಾ ಆ್ಯಂಡ್ ಟೀಮ್. ಯಾರಾದರೂ ಬಂದು ತಗೊಳ್ಬೇಕು ಬಹುಮಾನವನ್ನು. ಕಪ್ತಾನ ಇಲ್ಲದಿದ್ದರೆ ತಂಡದ ಸದಸ್ಯರು ಯಾರಾದರೂ ಬಂದು ತಗೊಳ್ಬೋದು. ವಾಲಿಬಾಲ್ ಫಸ್ಟ್ ಜೀತು ಆ್ಯಂಡ್ ಟೀಮ್, ಸೆಕೆಂಡ್ ಜಿತೇಶ್ ಆ್ಯಂಡ್ ಟೀಮ್. ವಾಲಿಬಾಲ್ ಜೀತು ಆ್ಯಂಡ್ ಟೀಮ್, ಸೆಕೆಂಡ್ ಜೀತು ಆ್ಯಂಡ್ ಟೀಮ್. ಮುಂದಿನ ಬಹುಮಾನವನ್ನು ಸದಾಶಿವ ಉಳ್ಳಾಲ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಥ್ರೋಬಾಲ್ ಭಾಗೀರಥಿ ಆ್ಯಂಡ್ ಟೀಮ್, ಭಾಗೀರಥಿ ಆ್ಯಂಡ್ ಟೀಮ್ ಥ್ರೋಬಾಲ್. ಜಯಶ್ರೀ ಆ್ಯಂಡ್ ಟೀಮ್ ಸೆಕೆಂಡ್, ಜಯಶ್ರೀ ಆ್ಯಂಡ್ ಟೀಮ್. ಯಾರಾದರೂ ಬಂದು ತಗೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಯಶ್ರೀ ಆ್ಯಂಡ್ ಟೀಮ್ ಸೆಕೆಂಡ್, ಜಯಶ್ರೀ ಆ್ಯಂಡ್ ಸೆಕೆಂಡ್. ಮುಂದಿನ ಬಹುಮಾನವನ್ನು ಸುರೇಖಾ ಚಂದ್ರಾಸ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಡಾಸ್ ಬಾಲ್ ಭಾಗೀರಥಿ ಫಸ್ಟ್ ಆ್ಯಂಡ್ ಟೀಮ್ ಫಸ್ಟ್, ಸೆಕೆಂಡ್ ಭವ್ಯ ಆ್ಯಂಡ್ ಟೀಮ್ಸ್ ಫಸ್ಟ್, ಸೆಕೆಂಡ್ ಭಾಗ್ಯವತಿ ಆ್ಯಂಡ್ ಟೀಮ್ ಸೆಕೆಂಡ್. ಧನ್ಯವಾದಗಳು. ಬಹುಮಾನವನ್ನು ಸ್ವೀಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಅಧ್ಯಕ್ಷರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಇವರು ಅಧ್ಯಕ್ಷ ಭಾಷಣವನ್ನು ಮಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೆ. ಹಿರಿಯಕ್ಕಲು ಮಲ್ತಿನಂಚಿನ ಶ್ರೀ ಶ್ರೀ ರಾಮ ಭಜನ ಮಂದಿರ, ಅವೇ ರೀತಿ ಶ್ರೀರಾಮ ಈ ಫ್ರೆಂಡ್ ಸರ್ಕಲ್ನ ಸ್ಥಾಪನೆ ಮಲ್ಪರೆ ಮುತುವರ್ಜಿ ವಹಿಸಿದ ಹಿರಿಯಂಚಿನ ತನ್ಯ ಪೂಜಾರಿ ಅವಡು, ರಮಣಾಥ ಕಟ್ಟೆಯವಡು, ಅವೇ ರೀತಿ ಪದ್ಮನಾಭ ಪಿಲ್ಲರ್ಲು ಮಾತ್ರ ಸೇರಿದು ಈ ಭಜನ ಮಂದಿರನ ಬಕ್ಕ ಫ್ರೆಂಡ್ ಸರ್ಕಲ್ನ ಎಡ್ಡೆ ರೀತಿ ನಡಪ ಒಂದು ಕಣ ಇದ್ದಾರೆ. ಪಿರಾಕಡ್ 10-30-40 ವರ್ಷದ ದುಂಬು ಈ ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಅನೇಕ ಜವನಿಯರು ಇನ್ನು ರಾಷ್ಟ್ರ ಮಟ್ಟದ ಕಬಡ್ಡಿಡು ಪುದರ್ ಬರಡುಂದಂಡ ಅವು ಅಮರ್ನಾಥ್ ರೈ ಉಪ್ಪಡು, ಯುವರಾಜ್ ಉಪ್ಪಡು ಅನೇಕ ಜವನಿಯರು ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ ಗೊಬ್ಬುದು ಐತ ಮುಖಾಂತರ ಇನ್ನು ರಾಷ್ಟ್ರ ಮಟ್ಟದ ಕಬಡ್ಡಿ ಪ್ಲೇಯರ್ ಅದು ಪೋತೇರು. ಐದು ಬಕ್ಕಲು ಕೂಡ ಬಕ್ಕದ ದಿನಟ್ಟು ಅನೇಕ ಜೋಕಲು ಮೂಲ ಸ್ಪೋರ್ಟ್ಸ್ಡು ಎಡ್ಡೆ ಉತ್ತೇಜನ ಕೊರ್ಪನೇರ್ದವರ ಅನೇಕ ಜವನಿಯರು ನಂಗೆ ಸ್ಪೋರ್ಟ್ಸ್ಡು ಪುದರ್ ಕಣ್ಣೇರು ಆತೀನಿ ರೀ ಶ್ರೀರಾಮ್ ಫ್ರೆಂಡ್ ಸರ್ಕಲ್. ಅದರ ಐತ ಒಟ್ಟಿಗೆ ಜೋಕಲ್ನ ವಿದ್ಯಾಭ್ಯಾಸ ಪಡು ಅವತ್ತಂದೆ ಅನೇಕ ಬೇತೆ ಬೇತೆ ರೀತಿಯ ಕಾರ್ಯಕ್ರಮ ಕೊರ್ಪನೇರ್ ಜೊತೆಗೆ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಇನ್ನು ಎಡ್ಡೆ ಪುದರ್ ಪಡೆಯೋದು ಬೈದಂಡು ಶ್ರೀರಾಮ್ ಫ್ರೆಂಡ್ ಸರ್ಕಲ್ ದಕ್ಲನ ಒತ್ತಾಯಾಗ ಮನಿದು ಈ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಸಚಿವರಾಯಿನಂಚಿನ ಸನ್ಮಾನ್ಯ ಯುಟಿಕಾದರ್ ದಿನೇಶ್ ರೈಕಳು ಪಂಡೇರು 25 ಲಕ್ಷ ರೂಪಾಯಿದ
ಕೊಡುಗೆಯನ್ನು ಕೊಡ್ತೇವೆ. ಮೂಲ ಈ ಪರಿಸರದ ಒಂದು ಎಡ್ಡೆ ರೀತಿಯ ಒಂದು ಸ್ಟೇಡಿಯಂ ಬೋರ್ಡು ಪನ್ಪನ ಉದ್ದೇಶವನ್ನು ಇದು ಶ್ರೀರಾಮ್ ಫ್ರೆಂಡ್ ಸರ್ಕಲ್ ದಕ್ಕಲು ಕೊರನ ಮನವಿಗೆ ಸ್ಪಂದನೆ ಮಾಡ್ತೀನಿ. ಇನ್ನು ಎಡ್ಡೆ ರೀತಿಯ ಸ್ಟೇಡಿಯಂ ನೆತ್ತ ಪಿರೋಡು ಈ ಗ್ರೌಂಡು ಡಯರ್ ಉಂಡು ಆಯ್ಕೆ ಮಾತಾ ಈ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ ಜವನಿರ್ನ ಆಯ್ತ ಶ್ರಮ ಉಂಡು ಪಂಡ್ರೆ ಅನ್ನು ಇಚ್ಛೆ ಪಡೆಯುವುದಿಲ್ಲ. ನನ್ನ ದುಂಬುಗಳ ನಿಖಲು ಮಾತೆಲ್ಲ ಕೈ ಜೋಡಿಸಿದು ಒವೇ ಕಾರಣಗಳ ಒವೇ ರೀತಿಯ ಅಡಚಣೆ ಬರಂದಿಲೆಕ್ಕ ತೂದು ನಮ್ಮ ಶ್ರೀರಾಮ ಫ್ರೆಂಡ್ ಸರ್ಕಲ್ದ ನೇತೃತ್ವದ ಈ ಒಂಜಿ ಸ್ಟೇಡಿಯಮು ಎಡ್ಡೆ ರೀತಿಯ ಆವಡು ನೆಕ್ ಶ್ರೀರಾಮದೇವರನ್ನ ಆಶೀರ್ವಾದಲ ಉಪ್ಪಡು ನೆಕ್ಕಲ್ನ ಹಿರಿಯಕ್ಕಲ್ನ ನಮ್ಮ ಜವನಿಯರು ಮಾತು ಸೇರಿದು ನನಾತೆ ಎಡ್ಡೆಂಚಿನ ಕೆಲಸ ಮಲ್ಪಗಂದ ಪಣ್ಣೊಂದು ನಿಕ್ಲೆ ಮಾತೆರ್ಲ ನಮ್ಮ ಮಾತೆರ್ಲ ಕೈ ಜೋಡಾದ ಈ ಕಾರ್ಯಕ್ರಮ ಎಡ್ಡೆ ರೀತಿಯ ನನಾತ್ತು ವರ್ಷ ಎಡ್ಡೆ ರೀತಿಯ ಅಂದ ಆವುಪ್ಲೆಕ್ಕ ಮಾತೆರ್ಲ ಪ್ರಯತ್ನ ಬಲ್ಪಗ ಪಣ್ಣೊಂದು ಈ ಸಂದರ್ಭದ ನಿಖಲೊಟ್ಟಿಗೆ ಉತ್ತು ಪಾತ್ರರ ಅವಕಾಶ ಮಲ್ತುಕೊರ್ನ ಅಂಚಿನ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ ಅಧ್ಯಕ್ಷರು ಮಹಿಳಾ ಮಂಡಲದ ಅಧ್ಯಕ್ಷರು ಪಕ್ಕ ಮಾತ ಪದಾಧಿಕಾರಿಗಳಿಗೆ ನಿಖಲೆ ಮಾತೆರೆಗಳ ಎನ್ನ ಉಡಲ ಜಿಂಜಿನ ಸೊಲ್ಮೆನ ಸಂದ ಒಂದು ರಡ್ಡ ಪಾತ್ರನ ಮುಕ್ತಾಯ ಮಲ್ಪೆ ಶ್ರೀರಾಮ್ ಅಂಚನೆ ಈ ಕಾರ್ಯಕ್ರಮಕ್ಕೂ ಬೈದಿನ ಮಾತ ಸ್ಟೇಜ್ ಎದುರುಡಿತನ ಮಾತ ಬಿನ್ನರೆಗಳ ಧನ್ಯವಾದವನ್ನು ಅರ್ಪಿಸ ಒಂದು ಎನ್ನ ಈ ಪಾತ್ರವನ್ನು ಮುಕ್ತಾಯ ಮಾಡ್ತಾರೆ.